ಹರೇ ಕೃಷ್ಣ, ಎಲ್ರಿಗೂ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಹರೇ ಕೃಷ್ಣ. ಮಾತಾಜಿ ಎಕೋ ಬರ್ತಿದೆ. ಹಾ, ಜಸ್ಟ್ ಸೆಕೆಂಡ್. ಹರೇ ಕೃಷ್ಣ, ಮಾತಾಜಿ ಈಗ ಕ್ಲಿಯರ್ ಇದೆ. ಮತ್ತೆ ಇವಾಗಿಲ್ಲ. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ಎಲ್ರಿಗೂ? ಕೇಳಿಸ್ತಾ ಇದೆ. ಮತ್ತೆ ಸರಿ, ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆ ಜೊತೆಗೆ ಪ್ರಾರಂಭ ಮಾಡೋಣ. ಎಲ್ರು ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ ದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಶಲಾಖಯ ಚಕ್ಷುರುನ್ಮಿಲಿತಂ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ನಮಸ್ತೆ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶಧಾರಿಣಿ. ವ್ಯಾಸದೇವ ನಾರಾಯಣ ಸರಸ್ವತಿಗೆ ನಮನ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಭಗವದ್ಗೀತೆಯ ಒಂದು ಮಹಾತ್ಮೆಯ ಶ್ಲೋಕ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತ ಮಹತ್ವಂ ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರವ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ,
ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಜೈ. ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಜೈ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು 21ರಿಂದ 30ನೇ ಶ್ಲೋಕದವರೆಗೂ ತಿಳಿದುಕೊಂಡ್ವಿ. ಇವತ್ತು 31ರಿಂದ 40ನೇ ಶ್ಲೋಕದವರೆಗೂ ನಾವು ತಿಳಿದುಕೊಳ್ಳೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2ರ 31ನೇ ಶ್ಲೋಕ. ಸ್ವಧರ್ಮಪಿ ಚಾವೇಕ್ಷ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯಥಾ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಇವಾಗ ಹೇಳ್ತೆ ನೋಡಿ. ಸ್ವಧರ್ಮಪಿ, ಸ್ವಧರ್ಮಂ ಅಪಿ ಅಂತ ಹೇಳಿ ಇಲ್ಲಿ 2 ಪದಗಳಿದೆ. ಸ್ವಧರ್ಮಂ ಆಮೇಲೆ ಅಪಿ. ನೀವು ಕೂಡಿ ಹೇಳ್ಬೇಕು. ಸ್ವಧರ್ಮಂ ಅಪಿ, ಸ್ವಧರ್ಮಂ ಅಪಿ. ಇಲ್ಲಿ ಮಕ್ಕೆ ಅರ್ಕಾವಳಿ ಇರೋದ್ರಿಂದ ಧ ಆದ್ಮೇಲೆ ರ ಫಸ್ಟ್ ಉಚ್ಚಾರಣೆ ಬರುತ್ತೆ. ಸ್ವಧರ್ಮ, ಸ್ವಧರ್ಮಂ ಅಪಿ ಚಾವೇಕ್ಷ. ಚ ಅಂತಂದ್ರೆ ಕೂಡ ನಿಜವಾಗಿಯೂ ಚ. ಆವೇಕ್ಷ ಅಂತ ಕರೀತಾರೆ, ಯಾಕಂದ್ರೆ ಚಕ್ಕೆ ಆ ಸ್ವರ ಇದೆ, ಹಾಗಾಗಿ ಚಾವೇಕ್ಷ ಅಂದ್ರೆ ಚ ಆವೇಕ್ಷ ಅಂತ ಆಗುತ್ತೆ. ನಾವು ಚಾವೇಕ್ಷ ಅಂತ ಹೇಳ್ಬೋದು. ನ ವಿಕಂಪಿತು ಅರ್ಹಸಿ. ನ ಅಂದ್ರೆ ಎಂದಿಗೂ ಇಲ್ಲ. ವಿಕಂಪಿತುಂ ಮುಂದೆ ಮತ್ತೆ ನೀವು ಅ ಸೇರಿಸ್ಬೇಕು. ಅರ್ಹಸಿ ಅಂತ ಆಗುತ್ತೆ. ವಿಕಂಪಿತುಂ ಅರ್ಹಸಿ. ಇಲ್ಲಾಂದ್ರೆ ಕೂಡಿನೂ ಹೇಳ್ಬೋದು. ವಿಕಂಪಿತುಂ ಅರ್ಹಸಿ, ಮರ್ಹಸಿ ಅಂತ ಹೇಳ್ಬೇಡ, ವಿಕಂಪಿತುಂ ಅರ್ಹಸಿ ಅಂತ ಹೇಳಿ. ಅರ್ಹಸಿ ಅಂದ್ರೆ ಅರ್ಹನಾಗಿದ್ದಾನೆ ಅಂತ ಅರ್ಥ. ನೋಡೋಣ ಆಮೇಲೆ ಅರ್ಥ. ಆಮೇಲೆ ಧರ್ಮ್ಯಾಧಿ, ಇಲ್ಲಿ ಧ ಆದ್ಮೇಲೆ ಮಕ್ಕೆ ಅರ್ಕಾವಳಿ ಕೂಡ ಇದೆ, ಮತ್ತೆ ಯ ಒತ್ತಿದೆ. ಹಾಗಾಗಿ 2 ಕೂಡ ಉಚ್ಚಾರಣೆ ನಾವು ಎಟ್ ಎ ಟೈಮ್ ಮಾಡ್ಬೇಕು. ಧ ಆದ್ಮೇಲೆ ರ ಉಚ್ಚಾರಣೆ. ಧರ್ಮ್ಯ ಧಿ ದೊಡ್ಡ ಧ ಒತ್ತಿದೆ. ಧರ್ಮ್ಯಾಧಿ ಅಂದ್ರೆ ಇದಕ್ಕೆ ಧರ್ಮ್ಯಾಧಿ ಅಂತ ಹೇಳಿ ಕರೀತಾರೆ. ಧರ್ಮ್ಯಾಧಿ. ಯಥಾಶ್ರೇಯೋನ್ಯತ್, ಯುದ್ಧಾಶ್ರೇಯೋನ್ಯತ್. ಯುದ್ಧಾತ್ ಇಲ್ಲಿ ನಮ್ಗೆ 3 ಪದಗಳು ಬರುತ್ತೆ. ಯುದ್ಧಾಶ್ರೇಯೋನ್ಯತ್ ಅಲ್ಲಿ ಒಂದು ಯುದ್ಧಾತ್, 2ನೇದು ಶ್ರೇಯ, 3ನೇದು ಅನ್ಯತ್. ಯುದ್ಧಾತ್ ಅಂದ್ರೆ ಯುದ್ಧಕ್ಕಿಂತ, ಶ್ರೇಯ ಅಂತಂದ್ರೆ ಉತ್ತಮವಾದದ್ದು, ಆಮೇಲೆ ಅನ್ಯತ್ ಅಂದ್ರೆ ಇನ್ಯಾವುದು ಅಂತ ಹೇಳಿ. ಸೊ ಈ ಯುದ್ಧದಲ್ಲಿ ಇನ್ಯಾವುದು ಅಂತ ಈ ತರ ಇಲ್ಲಿ ಅರ್ಥ ಬರುತ್ತೆ. ಇದನ್ನ ನೀವು ಸ್ಪ್ಲಿಟ್ ಮಾಡಿದಾಗ ಯುದ್ಧಾಶ್ರೇಯೋ, ಯೋ ಆದ್ಮೇಲೆ ಅವಗ್ರಹ ಇದೆ. ಎಸ್ ಸಿಂಬಾಲ್ ಕಾಣ್ತಾ ಇದೆ ಗೊತ್ತು ನಿಮ್ಗೆ. ಅವಗ್ರಹ ರಿಪ್ಲೇಸ್ ಮಾಡಿ ನಾವು ಅ ಹಚ್ತೇವೆ ಅಲ್ಲಿ. ಯುದ್ಧಾಶ್ರೇ ಚಕ್ಕೆ ದೊಡ್ಡ ಚ ಒತ್ತಿದೆ, ಮತ್ತೆ ಮುಂದೆ ದೀರ್ಘ ಇದೆ, ಹಾಗಾಗಿ ದೀರ್ಘವಾಗಿ ಉಚ್ಚರಿಸಬೇಕು. ಯುದ್ಧ ಶ್ರೇ, ಯೋ ಮುಂದೆ ಮತ್ತೆ ದೀರ್ಘ ಇದೆ, ಸೊ ಮತ್ತೆ ನೀವು ದೀರ್ಘವಾಗಿ ಉಚ್ಚರಿಸಬೇಕು. ಯುದ್ಧಾಶ್ರೇಯೋನ್ಯತ್ ಅಥವಾ ಯುದ್ಧಾಶ್ರೇಯ ಅನ್ಯತ್ ಅಂತೂ ಕೂಡ ಅನ್ಬೋದು. ಯಾರಿಗೆ ಕೂಡಿ ಹೇಳಲಿಕ್ಕೆ ಬರೋದಿಲ್ವೋ ಯುದ್ಧಾಶ್ರೇಯ ಅನ್ಯತ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಯುದ್ಧಾಶ್ರೇಯೋನ್ಯತ್. ತ ನೀವು ತ ಅನ್ನಂಗಿಲ್ಲ. ಯುದ್ಧಾಶ್ರೇಯೋನ ತ ಅನ್ನಂಗಿಲ್ಲ. ತಕ್ಕೆ ಅಲ್ಲಿ ಸ್ವರ ಇಲ್ಲ, ಹಾಗಾಗಿ ವ್ಯಂಜನ ಕೊಡಬೇಕು. ಹಾಗಾಗಿ ನೀವು ಅಲ್ಪವಾಗಿ ಉಚ್ಚರಿಸಬೇಕು. ತ. ಯುದ್ಧಾಶ್ರೇಯೋನ್ಯತ್. ಆಮೇಲೆ ಕ್ಷತ್ರಿಯಸ್ಯ ನ ವಿದ್ಯತೆ. ತಕ್ಕೆ ದೀರ್ಘ ಇದೆ, ಸೊ ದೀರ್ಘವಾಗಿ ಹೇಳ್ಬೇಕು. ತೇ. ಇದ್ರೊಂದು ಅರ್ಥ ನೋಡ್ಕೊಂಡ್ ಬರೋಣ. ಸ್ವಧರ್ಮಂ ಅಪಿ ಚಾವೇಕ್ಷ ನ ವಿಕಂಪಿತು ಅರ್ಹಸಿ. ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು, ನೀನು ಕ್ಷತ್ರಿಯನಾಗಿ ನಿನ್ನ ಸ್ವಧರ್ಮವನ್ನ ಪರಿಗಣಿಸಿದಾಗ ನೀನು ಧರ್ಮಕ್ಕಾಗಿ ಹೋರಾಟುವುದಕ್ಕಿಂತ ಶ್ರೇಯಸ್ಕರವಾದದ್ದು ಕಾರ್ಯ ಇನ್ನೊಂದಿಲ್ಲ. ಅಂದ್ರೆ ನೀನು ಧರ್ಮಕ್ಕಾಗಿ ಹೋರಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀನು ಧರ್ಮಕ್ಕಾಗಿ ಹೋರಾಡ್ಲಿಕ್ಕೆ ಹಿಂಜರಿಯಬೇಡ ಅಂತ. ಧರ್ಮ್ಯಾಧಿ ಯುದ್ಧಾಶ್ರೇಯೋನ್ಯತ್.
ಸೊ ಹಾಗಾಗಿ ನೀ ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಯುದ್ಧಾಶ್ರಯೋನ್ಯತ್ ಅಂದ್ರೆ ಹೋರಾಟದಲ್ಲಿ ಶ್ರೇಯಸ್ಸು ಯಾವುದು ಅಂದ್ರೆ ಧರ್ಮಕ್ಕಾಗಿ ಹೋರಾಡುವುದು ಅಂತ ಹೇಳಿ 3ನೇ ಲೈನ್ ಹೇಳುತ್ತೆ. ಆಮೇಲೆ ಕ್ಷತ್ರಿಯಸ್ಯ ನ ವಿದ್ಯತೆ, ಹಾಗಾಗಿ ಹಿಂಜರಿಕೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಅಂದ್ರೆ ಕ್ಷತ್ರಿಯಸ್ಯ ನ ವಿದ್ಯತೆ ಯಾಕೆ ಹೇಳ್ತಾ ಇರೋ ಅಂತಂದ್ರೆ, ಕ್ಷತ್ರಿಯನಾಗಿ ಆ ನೀ ಮಾಡುವ ಕರ್ತವ್ಯ ಏನು ಅನ್ನೋದ ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಷತ್ರಿಯನಾಗಿ ನಿನ್ನ ಸ್ವಧರ್ಮವನ್ನ ನೀನು ಪರಿಗಣಿಸಿದಾಗ ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದದ್ದು ಕಾರ್ಯ ಇನ್ನೊಂದಿಲ್ಲ. ಹಾಗಾಗಿ ನೀ ಧರ್ಮಕ್ಕಾಗಿ ಹೋರಾಡು ಅನ್ನೋದನ್ನ ನೀ ತಿಳಿದುಕೋ, ಮತ್ತೆ ಇದಕ್ಕೆ ಹಿಂಜರಿಕೆ ಅವಶ್ಯಕತೆ ಇಲ್ಲ. ನ ವಿಕಂಪಿತು ಮರ್ಹಸಿ, ಹಿಂಜರಿಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ ಮಾತಾಜಿ. ಎಲ್ಲಿಂದ ಪ್ರಾರಂಭ, ನಿನ್ನೆ ಎಲ್ಲಿ ಬಿಟ್ಟಿದ್ರಿ ನೋಡಿ? ಸ್ಟಾರ್ಟಿಂಗ್ ಇನ್ ಬೇಡವಾ ಮಾತಾಜಿ? ನಿನ್ ಫುಲ್ ಆಗಿತ್ತು ಮಾತಾಜಿ. ಆಯ್ತು, ಎಂಡ್ ಆಗಿತ್ತು ಮಾತಾಜಿ. ಅಲ್ಪ ಮಾತಾಜಿ ಹರೇ ಫಸ್ಟ್ ಅಲ್ಪ ಮಾತಾಜಿ ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಕೇಳ್ತಾ ಇಲ್ವಾ ವಾಯ್ಸ್? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 31. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾದಿ ಯುದ್ಧಾಶ್ರಯೋನ್ಯತ್ ಕ್ಷತ್ರಿಯ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವಿಲ್ಲಿ 2ನೇ ಲೈನ್ ಅಲ್ಲಿ ನ ವಿಕಂಪಿತು ಅರ್ಹಸಿ, ನ ವಿಕಂಪಿತು ಅರ್ಹಸಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ. ಅದಾದ್ಮೇಲೆ ಡಾಕ್ಟರ್ ಕೃಷ್ಣಮೂರ್ತಿ, ಸುನೀತಾ ಮಾತಾಜಿ. ಹರೇ ಕೃಷ್ಣ. ಓದಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಪ್ರಭುಜಿ. ಹರೇ ಕೃಷ್ಣ. ಶ್ಲೋಕ 31. ಸ್ವಧರ್ಮಪಿ ಚಾವೇಕ್ಷ್ಯ ನ ಕಂಪಿತು ಯುದ್ಧಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ನೀವು ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಹೇಳಿ ಪ್ರಭುಜಿ, ನಿಮ್ದು ಕೇಳಿಸ್ತಾ ಇಲ್ಲ. ಮತ್ತೆ ಇಲ್ಲಿ ಆಲ್ಫಾಬೆಟಿಕಲ್ ಇರೋದು ನಿಮ್ಗೆ ಗೊತ್ತಾಗುತ್ತೆ. ಆಲ್ಫಾಬೆಟಿಕಲ್ ಇರೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಅವರು ಕಂಟಿನ್ಯೂಸ್ ಆಗಿ ಹೆಸರು ಹೇಳ್ಬಿಟ್ರು. ಸೊ ಹಾಗಾಗಿ ಯಾರ್ ಬೇಕೋ ಹೇಳ್ಬೇಕು ಅಂತಲ್ಲ, ನಿಮ್ಮ ಒಂದು ನಂಬರ್ ಯಾವಾಗ ಬರುತ್ತೋ ಆಲ್ಫಾಬೆಟಿಕಲಿ ಆವಾಗ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಅಂಬಿಕಾ, ಅಶ್ವಿನಿ ಮಾತಾಜಿ ಅದಕ್ಕೆ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಹೇಳದ ಹೇಳಿ. ಮಾತಾಜಿ, ಹೇಳ್ತಾ ಇವಾಗ್ಲೇ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಸ್ವಧರ್ಮಪಿ ಚಾವೇಕ್ಷ್ಯ ನ ವಿಕಂಪಿತಂ ಹರ್ಹಸಿ ಧರ್ಮ್ಯಾದಿ ಯುದ್ಧಾಶ್ರಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಸ್ವಲ್ಪ ನೋಡಿ ಎಲ್ಲೆಲ್ಲಿ ಒತ್ತಿದೆ, ಎಲ್ಲೆಲ್ಲಿ ದೊಡ್ಡ ಅಕ್ಷರ ಇದೆ, ಎಲ್ಲೆಲ್ಲಿ ಚಿಕ್ಕದಿದೆ ಅನ್ನೋದನ್ನ ನೋಡಿ. ಈ ಸ್ವಧರ್ಮಂ ಅಪಿ ಚಾವೇಕ್ಷ ನ ವಿಕಂಪಿತು ಮರಸಿ. ಇಲ್ಲಿ ಧರ್ಮ್ಯಾಧಿ, ದಕ್ಕೆ ಧವತ್ತಿದೆ, ಅದು ದೊಡ್ಡ ಧವತ್ತಿದೆ. ಧರ್ಮ್ಯಾಧಿ ಯುದ್ಧ, ತಾಕೆ ಧವತ್ತಿದೆ. ಯುದ್ಧಾಶ್ರಯೇ ಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸೊ ಎಲ್ಲಿ ದೊಡ್ಡದಾಗಿದೆ ಅಲ್ಲಿ ನೀವು ದೊಡ್ಡದಾಗಿ ಉಚ್ಚಾರಣೆ ಮಾಡ್ಬೇಕು. ಅದನ್ನೊಂದ್ ಸ್ವಲ್ಪ ನೀವು ಗಮನಿಸಿ ಮಾತಾಜಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಡಾಕ್ಟರ್ ಸುನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾದಿ ಯುದ್ಧಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೇಳಿ. ಗಾಯತ್ರಿ ಮಾತಾಜಿ. ಗಾಯತ್ರಿ ಆರ್ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 31. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ.
ಹರೇ ಕೃಷ್ಣ ಮಾತಾಜಿ, ಇಲ್ಲಿ ಧನ್ಯವಾದಗಳು. ಇಲ್ಲಿ ಸ್ವಧರ್ಮ ಮಪಿ ಅಂತ ಹೇಳ್ಬೇಡಿ, ಮಪ್ಪಿ ಅಂತ ಹೇಳ್ಬೇಡಿ. ಅಲ್ಲಿ ಸ್ವಧರ್ಮಂ ಈ ಕಡೆ ಬರ್ಬೇಕು, ಅಪಿ. ಸ್ವಧರ್ಮಕ್ಕೆ ಬರ್ಬೇಕು, ಅಪ್ಪಿ ಅನ್ನೋದು ಆ ಮುಂದೆ ಬರ್ಬೇಕು. ಸೊ ಹಾಗಾಗಿ ಹ್ಮ್. ಸ್ವಧರ್ಮಂ ಅಪಿ ಅಂತ ಹೇಳಿ, ಅಥವಾ ಕೂಡಿ ಹೇಳಿ, ಸ್ವಧರ್ಮಂ ಅಪಿ. ಸ್ವಧರ್ಮಂ ಸ್ವಧರ್ಮ ಅಪಿ. ಅಪಿ. ಹ್ಮ್. ಸ್ವಧರ್ಮಂ ಅಪಿ. ಸರಿ ಮಾತಾಜಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ, ಗೀತಾ ಮಾತಾಜಿ, ಸಾರಿ. ಹರೇ ಕೃಷ್ಣ ಮತ್ತೆ ನನ್ನ ಹೆಸರೇ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ನೀವು. ಶ್ಲೋಕ 30. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮಾದ್ದಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಹರೇ ಧರ್ಮ್ಯಾಧಿ ಮ್ಯ ಯ ಒತ್ತಿದೆ, ಹಾಗಾಗಿ ಮ್ಯ ಧರ್ಮ್ಯಾಧಿ ಯುದ್ಧ ಶ್ರೇಯೋನ್ಯ. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೊಬ್ರು ಗೀತಾ ಮಾತಾಜಿ ಇದ್ದಾರೆ, ಹೇಳ್ತೀರಾ? ಕೊಡಿಕಲ್ ಮಾತಾಡುತ್ತೆ. ಹೌದಾ? ಗೀತಾ ಕೊಡೆಕಲ್ ಮಾತಾಜಿ ಹೇಳ್ತೀರಾ? ಅವ್ರದ್ದು ಹೆಸರು ಬರೋದಿಲ್ಲ ಮತ್ತೆ ಕೊಡೆಕಲ್ ಅಂತ ಮಾತಾಜಿ. ಕಮಲಾ ಭಟ್ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮಾಧಿ ಅನ್ಯಾಚ್ಛೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಧರ್ಮ್ಯಾಧಿ ಧರ್ಮ್ಯಾಧಿ. ಸರಿ. ಹರೇ ಕೃಷ್ಣ. ಅಲರ್ಟ್ ಆಗಿರಿ ಎಲ್ರು ಕೂಗ್ತಾ ಇರುವಾಗ. ಸೊ ನಿಮ್ಗೆ ತುಂಬಾನೇ ಕೂಗುವ ಅವಶ್ಯಕತೆನೂ ಇಲ್ಲ. ಸುಮಂಗಲ ಮಾತಾಜಿ ಒಂದ್ಸಲಿ ಮಾತಾಜಿ. ಹೇಳಿ ಅವ್ರಿಗೆ, ಅವ್ರು ಅಲರ್ಟ್ ಇದ್ರೆ ಹೇಳ್ತಾರೆ. ನೆಕ್ಸ್ಟ್ ನಂಬರ್ಗೆ ಹೋಗಿ. ಆಯ್ತು ಮಾತಾಜಿ. 5 ಜನ ಆದ್ರೂ ಅನ್ಸುತ್ತೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್. ಇವತ್ತು ಭಗವದ್ಗೀತೆ ಅಧ್ಯಾಯ 2ರ 32ನೇ ಶ್ಲೋಕ. ಏನಾದ್ರೂ ನಿಮ್ಗೆ 31ನೇ ಶ್ಲೋಕದಲ್ಲಿ ಡೌಟ್ಸ್ ಇದ್ರೆ ಕೊನೆಗೆ ಹ್ಯಾಂಡ್ ರೈಸ್ ಮಾಡಿ ಡಿಸ್ಕಸ್ ಮಾಡೋಣ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಃ ಕ್ಷತ್ರಿಯಃ ಪಾರ್ಥ ಲಭಂತೆ ಯುದ್ಧಂ ಈದೃಶಂ. ಇನ್ನೊಮ್ಮೆ ಹೇಳ್ತೀನಿ ಶ್ಲೋಕಿ. 32ನೇ ಶ್ಲೋಕ. ಯದೃಚ್ಛಯ ಅಂದ್ರೆ ತಾನಾಗಿ, ಚೋಪಪನ್ನಂ ಚೋ ಮುಂದೆ ದೀರ್ಘ ಇದೆ, ಎಳಿಬೇಕು. ಪನ್ನಂ ನಕ್ಕೆ ನವತ್ತಿದೆ, ನಮ್ ಮುಂದೆ ನಾಸಿಕ ಇದೆ, ಅಂತ ಹಚ್ಚಬೇಕು. ಚೋಪಪನ್ನಂ ಮುಂದೆ ಸ್ವರ್ಗದ್ವಾರಂ. ಸೊ ಇಲ್ಲಿ ಸ್ವರ್ಗದ್ವಾರಂ ಅಪಾವೃತಂ ಅಂತ ಹೇಳಿ ಬರುತ್ತೆ. 3 ಶಬ್ದ ಇದೆ. ಸ್ವರ್ಗ ದ್ವಾರಂ ಅಪಾವೃತಂ 2ನೇ ಲೈನಲ್ಲಿ. ನೀವು ಕೂಡಿ ಹೇಳ್ಬೋದು, ಬಿಡಿಸಿನೂ ಹೇಳ್ಬೋದು. ಬಟ್ 2 ತರ ಬಿಡಿಸಿ, 2 ಪದವನ್ನಾಗಿ ಬಿಡಿಸಿ ಸ್ವರ್ಗದ್ವಾರಂ ವರ್ಗು ಒಂದ್ ಹೇಳಿ, ಆಮೇಲೆ ಮುಂದೆ ಅಪಾವೃತಂ ಅಂತ ಒಂದ್ ಹೇಳಿ. ಸೊ ನಿಮ್ಗೆ ಈಸಿ ಆಗುತ್ತೆ. ಸ್ವರ್ಗದ್ವಾರಂ ಅಪಾವೃತಂ. ಮತ್ತೆ ಯಾರಿಗೆ ಪೂರ್ಣ ಹೇಳಿಕ್ ಬರುತ್ತೋ ಸ್ವರ್ಗದ್ವಾರಂ ಅಪಾವೃತಂ, ಸ್ವರ್ಗದ್ವಾರಂ ಪಾವೃತಂ ಅಂತ ಅದು ಕೂಡ ಹೇಳ್ಬೋದು. ನೆಕ್ಸ್ಟ್ ಸುಖಿನ, ಇಲ್ಲಿ ವಿಸರ್ಗ ಇದೆ. ಸೊ ವಿಸರ್ಗನ ನೀವು ಅಲ್ಪ ಹೇಳ್ಬೇಕು, ಪೂರ್ಣ ಹ ಹೇಳಂಗಿಲ್ಲ. ಸುಖಿನ ಕ್ಷತ್ರಿಯ, ಯಾ ಇದೆ, ಯಕ್ಕೆ ಆ ಇದೆ, ಆ ಸ್ವರ ಇದೆ. ಹಾಗಾಗಿ ಯಾ ಯಹ್, ಹಾ ಕೂಡ ಯಾ, ಹ ಕೂಡ ವಿಸರ್ಗ ಕೂಡ ಹ ಆಗಿ ಬರುತ್ತೆ. ಕ್ಷತ್ರಿಯ ಸುಖಿನ, ಇಲ್ಲಿ ನಕ್ಕೆ ಅ ಇದೆ, ಹಾಗಾಗಿ ನ ಬಂತು. ಕ್ಷತ್ರಿಯ ಪಾರ್ಥ ಲಭಂತೆ ದೀರ್ಘ ಇದೆ, ತೇ ಎಳಿಬೇಕು. ಯುದ್ಧ, ಅದಕ್ಕೆ ಧವತ್ತಿದೆ, ಸ್ಪಷ್ಟವಾಗಿ ಹೇಳ್ಬೇಕು. ಯುದ್ಧಂ, ಇಲ್ಲಿ ಕೂಡ ನೀವು ಯುದ್ಧಂ ಈದೃಶಂ, ಇಲ್ಲಿ 2 ಪದ ಮಾಡಿ. ಯುದ್ಧಂ ಬೇರೆ, ಆಮೇಲೆ ಇಲ್ಲಿ ಮೀ ಇದೆ, ಹಾಗಂದ್ರೆ ಮ ಪ್ಲಸ್ ಇ ಇದೆ. ಯಾವ ಇದೆ? ದೊಡ್ಡ ಇ ಇದೆ, ಈ ಇದೆ. ಹಾಗಾಗಿ ಇಲ್ಲಿ ಇ ಸೆಪರೇಟ್ ಮಾಡ್ಬೇಕು, ಮತ್ತೆ ಮ ಹಿಂದೆ ಬರುತ್ತೆ. ಹಾಗಾಗಿ ಯುದ್ಧಂ ಪ್ಲಸ್ ಈದೃಶಂ ಅಂತ ಕೂಡಿದಾಗ ಯುದ್ಧಂ ಈದೃಶಂ ಅಂತ ಆಗುತ್ತೆ. ಯುದ್ಧಂ ಈದೃಶಂ ಅಂತ ಹೇಳಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಃ
ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಂ ಈದೃಶಂ. ಇದರ ಒಂದು ಅನುವಾದ ನೋಡೋಣ. ಇಲ್ಲಿನೂ ಕೂಡ ಹೇ ಪಾರ್ಥ, ಕ್ಷತ್ರಿಯ ಪಾರ್ಥ, ಹೇ ಪಾರ್ಥ, ಇಂಥ ಯುದ್ಧ ಮಾಡುವ ಅವಕಾಶಗಳು ತಾವಾಗಿಯೇ ಬಂದು ಸ್ವರ್ಗಲೋಕದ ಬಾಗಿಲುಗಳನ್ನು ಯಾವ ಕ್ಷತ್ರಿಯರಿಗಾಗಿ ತೆರೆಯುತ್ತವೆಯೋ ಅಂತ ಕ್ಷತ್ರಿಯರು ಸುಖಿಗಳು ಅಂತ ಹೇಳಿ. ಅಂದ್ರೆ ಯದೃಚ್ಛಯ ತಾನಾಗಿಯೇ, ಚೋಪಪನ್ನಂ ಅಂದ್ರೆ ಇಲ್ಲಿ ಉಪಪನ್ನಂ ಅಂತ ಹೇಳಿ ಕರೀತಾರೆ, ಅಂದ್ರೆ ಆಗಮಿಸುವಂತದ್ದು ಅಂತ. ಎಲ್ಲಿ? ಸ್ವರ್ಗದ್ವಾರ ಅಂದ್ರೆ ಸ್ವರ್ಗಲೋಕಗಳಿಗೆ, ಸ್ವರ್ಗಲೋಕದ ಬಾಗಿಲುಗಳಿಗೆ. ಅಪಾವೃತಂ ಅಂತಂದ್ರೆ ವಿಶಾಲವಾಗಿ ತೆರೆಯುವಂತದ್ದು ಅಂತ. ವಿಶಾಲವಾಗಿ ತೆರೆಯುವಂಥದ್ದು. ಏನು ತೆರೆಯುತ್ತೆ? ಸ್ವರ್ಗದ ಬಾಗಿಲು. ಯಾರಿಗಾಗಿ? ಯುದ್ಧ ಮಾಡುವ ಅವಕಾಶಗಳು ಯಾವ ಕ್ಷತ್ರಿಯಗೆ ಬರುತ್ತೋ ಅವರಿಗೆ. ಸೊ ಹೀಗೆ ಸುಖಿನ ಕ್ಷತ್ರಿಯ ಪಾರ್ಥ. ಸೊ ಅಂಥವರು ಸುಖಿಗಳಾಗಿರ್ತಾರೆ. ಅಂಥವ್ರಿಗೇನೆ ಯುದ್ಧ ಮಾಡೋ ಅವಕಾಶ ತಾವಾಗಿಯೇ ಬರುತ್ತೋ ಅಂಥವ್ರಿಗೆ ಸ್ವರ್ಗಲೋಕದ ಬಾಗಿಲುಗಳು ತಾವಾಗಿಯೇ ತೆರೆಯುತ್ತವೆ. ಕ್ಷತ್ರಿಯನಾದಂತಹ ಪಾರ್ಥ ಅಂತ ಹೇಳಿ, ಕ್ಷತ್ರಿಯರಿಗಾಗಿ ತಾವಾಗಿಯೇ ತೆರೆಯುತ್ತವೆ ಪಾರ್ಥ ಅಂತ ಹೇಳ್ತಾ ಇರುವಂತ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಂ ಈದೃಶಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಯದೃಚ್ಛಾಯಾ ಚೋಪಪನ್ನಂ ಸ್ವರ್ಗದ್ವಾರಾಮಪಾವೃತಂ ಸುಖಿನಃ ಕ್ಷತ್ರಿಯಃ ಪಾರ್ಥ ಲಭಂತೆ ಯುದ್ಧಮಿದೃಶಂ. ಇಲ್ಲ, ನೀವು ಈಗ ಬಂದ್ರೆ ಅನ್ಸುತ್ತೆ. ಯದೃಚ್ಛಯ, ಛಾಯ ಅಂತ ಹೇಳಿದ್ರಿ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರ, ಇಲ್ಲ ಅಲ್ಲಿ ರ ಇದೆ, ಸ್ವರ್ಗದ್ವಾರಂ ಬೇರೆ ಮಾಡ್ಬೇಕು, ಮುಂದೆ ಅಪಾವೃತಂ ಅಂತ ಹಚ್ಬೇಕು. 2 ಶಬ್ದ ಮಾಡಿ ಅಂತ ಹೇಳಿದೆ. ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಂ ಅಂತ ಹೇಳಿ ಆಮೇಲೆ ಈ ದೃಶ್ಯ ದೊಡ್ಡ ಈ ಹೇಳ್ಬೇಕು. ಸ್ವರ ಬರುತ್ತಲ್ಲ, ಈ ಬರುತ್ತಲ್ಲ ಅದು ಹೇಳ್ಬೇಕು. ಯುದ್ಧಂ ಈ ದೃಶ್ಯಂ ಹೇಳ್ಬೇಕು. ಸರಿ, ಅದನ್ನೊಂದ್ ಸ್ವಲ್ಪ ಗಮನಿಸಿ ಮಾತಾಜಿ ನೀವು. ನೆಕ್ಸ್ಟ್ ಹೇಳಿ ಮಾತಾಜಿ. ಹೇಳಿದ್ದೆ ಹೆಸರು ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿದ್ರೆ. ಓಕೆ. ಚಿತ್ರಮೋಹಿನಿ ಮಾತಾಜಿ. ಸೌಮ್ಯಶ್ರೀ. ಲಕ್ಷ್ಮೀ ಪಿ ಎಂ ಮಾತಾಜಿ. ಕೃಷ್ಣ ಮಾತಾಜಿ. ಹೇಳ್ತೀನಿ ಮಾತಾಜಿ. ಹೇಳ್ತೀನಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಒಬ್ರು ಆದ್ಮೇಲೆ ಒಬ್ರು ಹೇಳಿ ಮಾತಾಜಿ. ಈಗ ಯಾರು ಹೇಳ್ಬೇಕು? ನೀವು ಯಾರಿಗೆ? ಸೌಮ್ಯಶ್ರೀ ಮಾತಾಜಿ ಆದ್ಮೇಲೆ ಹೇಳಿ. ಆಯ್ತು. ಶ್ಲೋಕ 32. ಹರೇ ಕೃಷ್ಣ ಮಾತಾಜಿ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಂ ಈದೃಶಂ. ನೀವು ಫಸ್ಟ್ ಸ್ಟಾರ್ಟಿಂಗ್ ಇಂದ ಇದ್ರಾ? ಮಾತಾಜಿ ಇದೆ. ಮತ್ತೆ ನಾನೇನ್ ಹೇಳಿದೆ? ಮೂರನೇ ಲೈನು. ಮಕ್ಕಳಿದ್ರು. ಮೂರನೇ ಲೈನ್ ಏನ್ ಹೇಳಿದ್ರೆ? ಮೂರನೇ ಲೈನ್ ಸುಖಿನ ಕ್ಷತ್ರಿಯ ಪಾರ್ಥ. ಮತ್ತೆ ನೀವು ಈಗ ಸರಿ ಹೇಳಿದ್ರಿ ನೀವು. ಅವಾಗ ಸುಖಿನಃ ಅಂತ ಹೇಳಿದ್ರಿ, ಕ್ಷತ್ರಿಯಾಹ ಅಂತ ಹೇಳಿದ್ರಿ. ಸಾರಿ. ಸರಿ ಸರಿ, ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಶ್ಲೋಕ 32. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸುಖಿನ ಕ್ಷತ್ರಿಯಾಹ ಅನ್ನಂಗಿಲ್ಲ ಅಲ್ಲಿ ಹ ವಿಸರ್ಗ ಪೂರ್ಣವಾಗಿ ಬರೋದಿಲ್ಲ. ಸುಖಿನ ಕ್ಷತ್ರಿಯ ಪಾರ್ಥ ಅಂತ. ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಸರಿ ಹೋಯ್ತಾ ಮಾತಾಜಿ? ಸರಿ. ನೆಕ್ಸ್ಟ್ ಹೇಳಿ. ಲಲಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯದೃಚ್ಛಯಾ ಚೋಪಪನ್ನಂ
स्वर्गद्वारम् अपावृतं सुखिनः क्षत्रियाः पार्थ लभन्ते युद्धम् ईदृशम् हरे कृष्ण माता ಹರೇ ಕೃಷ್ಣ ಮಾತಾಜಿ ಹೇಳ ಹೇಳಿ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 32. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾಮೃತಂ ಸುಖನ್ ಕ್ಷತ್ರಿಯಾ ಲಭತೆ ಯುದ್ಧಮಿದೃಶಂ. ನಿಮ್ಗೆ 2 ಕಡೆ ನೀವು ಹರೇ ಕರೆಕ್ಷನ್ ಕೃಷ್ಣ ಮಾಡ್ಕೊಳ್ಳಿ. ಮಾತಾಜಿ. ಸ್ವರ್ಗದ್ವಾರಂ ಅಪಾವೃತಂ, ಹಾ, ಅಪಾಮೃತಂ ಅಲ್ಲ, ಅವರ ಇದೆ ಅಲ್ಲಿ, ಅಪಾವೃತಂ. ಮತ್ತೆ ಲಭತೆ ಅಲ್ಲ, ಲಭಂತೆ. ಅಲ್ಲಿ ಅನುನಾಸಿಕ ಇದೆ ನೋಡಿ, ಲಭಂತೆ, ಲಭಂತೆ, ಅಂಚಿನ ಹಾ. ಇದೆ. ಹಾ ಮಾತಾ ಸರಿ ಮಾತಾ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಹರೇ ನೆಕ್ಸ್ಟ್ ಕೃಷ್ಣ ಶ್ಲೋಕಕ್ಕೆ ಹೋಗೋಣ. ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 33ನೇ ಶ್ಲೋಕ. ಅಥ ಚೇತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತ್ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಇಲ್ಲಿ ಶ್ಲೋಕ ಹೇಳ್ತೀನಿ ನೋಡಿ. ಅಥ, ಇಲ್ಲಿ ಚೇತ್ವಂ ಇಮಂ 2 ಪದ ಬರುತ್ತೆ, 3 ಪದ ಬರುತ್ತೆ. ಚೇತ್ ತ್ವಂ ಇಮಂ ಅಂತ ಹೇಳಿ. ಆದ್ರೆ ನೀವು ಹೇಳುವಾಗ 2 ಪದಗಳನ್ನ ಮಾಡಿ ಹೇಳ್ಬಹುದು. ಚೇತ್ವಂ ಇಮಂ ಅಂತ. ಚೇತ್ವಂ ಇಮಂ, ಇದು ಮ ಇದೆಯಲ್ಲ, ಮಕ್ಕೆ ಮ ಪ್ಲಸ್ ಇ ಕೂಡಿದೆ. ಹಾಗಾಗಿ ಮ ನ ಹಿಂದೆ ತಗೊಳ್ಳಿ, ಈ ನ ಮುಂದೆ ಹಾಕಿ. ಸೊ ಮ ಹಿಂದೆ ಅಂತಂದ್ರೆ ಚೇತ್ವಂ, ಚೇತ್ವಂ ಬರುತ್ತೆ, ಮತ್ತೆ ಈ ಮುಂದೆ ಹೋಗುತ್ತೆ, ಇಮಂ ಅಂತ ಹೇಳಿ. ಸೊ ಅಥ ಚೇತ್ವಂ ಇಮಂ ಧರ್ಮ್ಯಂ, ಅಲ್ಲಿ ಅನುನಾಸಿಕ ಇರೋದ್ರಿಂದ ಅಂ ಚಿಹ್ನೆ ನೀವು ಹೇಳ್ಬೇಕು. ಧರ್ಮ್ಯಂ ಮ ಹೇಳ್ಬೇಕು ಅದಕ್ಕೆ. ಆಮೇಲೆ ಸಂಗ್ರಾಮಂ, ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ, ಕೀಕೆ ಕೆ ದೀರ್ಘ ಇದೆ, ಇಳಿಬೇಕು. ಕೀರ್ತಿಂ ಚ ಹಿತ್ವಾ, ಲಾಸ್ಟ್ ಪದದಲ್ಲಿ ಮತ್ತೆ ನಮ್ಗೆ 2 ಪದ ಬರುತ್ತೆ. ಪಾಪಂ ಅವಾಪ್ಸ್ಯಸಿ, ಪಾಪಂ ಒಂದು ಹೇಳಿ, ಆಮೇಲೆ ಅದಕ್ಕೆ ನೆಕ್ಸ್ಟ್ಗೆ ಹಚ್ಬೇಕು. ಅವಾಪ್ಸ್ಯಸಿ. ಪ ನೋಡಿ ಹೇಳುವಾಗ ಪಕ್ಕೆ ಸ ಒತ್ತಿದೆ, ಯ ಒತ್ತಿದೆ. ಅವಾಪ್ಸ್ಯಸಿ, ಅವಾಪ್ಸ್ಯ, ಸ್ಯ ಅಂತ ಹೇಳ್ಬೇಕು, ಯ ಹಚ್ಬೇಕು. ಅವಾಪ್ಸ್ಯಸಿ ಅಂತ. ಇದ್ರೊಂದು ಅರ್ಥ ನೋಡ್ಕೊಂಡ್ ಬರೋಣ. ಯಥ ಚೇತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ. ಅದರಿಂದ ನೀನೇನಾದ್ರೂ ಯುದ್ಧ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದ್ರೆ, ನಿನ್ನ ಸ್ವಧರ್ಮವನ್ನ ಪಾಲಿಸದೇ ಇದ್ರೆ ನಿನ್ನ ಕರ್ತವ್ಯವನ್ನ ಅಲಕ್ಷ್ಯ ಮಾಡದ ಪಾಪಕ್ಕೆ ನೀನ್ ಒಳಗಾಗ್ತೀಯಾ ಅಂತ. ಅಥ ಚೇತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ. ಒಂದ್ ವೇಳೆ ನೀನ್ ಸಂಗ್ರಾಮಂ ಅಂತಂದ್ರೆ ಏನು? ಸಂಗ್ರಾಮ ಅಂತಂದ್ರೆ ಯುದ್ಧ. ನ ಕರಿಷ್ಯಸಿ, ನ ಅಂದ್ರೆ ಇಲ್ಲ, ಕರಿಷ್ಯಸಿ ಅಂದ್ರೆ ಮಾಡ್ದಿದ್ರೆ, ನೀ ಏನಾದ್ರೂ ಯುದ್ಧ ಮಾಡದೇ ಇದ್ರೆ. ಯಾವುದಕ್ಕಾಗಿ? ಧಾರ್ಮಿಕ ಕರ್ತವ್ಯಕ್ಕಾಗಿ ನೀನು ಯುದ್ಧ ಮಾಡದೇ ಇದ್ರೆ. ತತ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಸೊ ಹೀಗೆ ನೀನು ಯೋಧನಾಗಿ ಕೀರ್ತಿ ಕಳ್ಕೊಳ್ತೀಯಾ. ತತ ಸ್ವಧರ್ಮಂ ಕೀರ್ತಿಂ ಚ, ಸೊ ನೀನು ಒಂದು ಕೀರ್ತಿಯನ್ನ ಕಳ್ಕೊಳ್ತೀಯಾ. ಹಿತ್ವಾ ಪಾಪಂ ಅವಾಪ್ಸ್ಯಸಿ, ಮತ್ತೆ ನೀನು ಅಲಕ್ಷ್ಯ ಮಾಡಿದ ಪಾಪಕ್ಕೆ ಒಳಗಾಗ್ತೀಯಾ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಮಧುರ ವೆಂಕಟೇಶ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಧುರ ವೆಂಕಟೇಶ್. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾನ್ಸಾ ರಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 33. ಅಥ ಚೇತತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಮಾತಾಜಿ ಇನಿಷಿಯಲ್ ಹೇಳ್ಬೇಕು. ಹಾ, ರಮೇಶ್. ಮಂಜುಳಾ ಎಲ್ಲಿದೆ ನಿಮ್ಮ ಹೆಸರು? ಇಬ್ರು ಇದೀವ ಹತ್ರ. ಹೌದಾ ಮಾತಾಜಿ, ಸಾರಿ. ಓದ್ಲಾ ಮಾತಾಜಿ? ಕೇಳ್ತಾ ಇದ್ದೀರಲ್ಲ, ಹೇಳಿ ಮಾತಾಜಿ. ಮಂಜುಳಾ 1KS. ಶ್ಲೋಕ 33. ಅಥ ಚೇತ್ವಾಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತಥಾ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳ್ತೇನೆ. ಅಥ ಚೇತ್ವಾ ಇಮಂ ಧರ್ಮಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಯಸಿ. ಮಾತಾಡಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಅಥ ಚೇತತ್ವಂ ಬರುತ್ತೆ. ನೀವೆಲ್ಲರೂ ಏನ್ ಹೇಳ್ತಾ ಇದೀರ ನೀವು? ಅಥ ಚೇತತ್ವಂ ಇಮಂ. ಅಥ ಚೇತತ್ವಂ ಇಮಂ. ಅಥ ಚೇತತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಯಾಮಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಥ ಚೇತ್ವಾಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ಹರೇ ಕೃಷ್ಣ. ನೋಡಿ, ಇಲ್ಲಿ ತಕ್ಕೆ ತವತ್ತಿದೆ, ಹಾಗಾಗಿ ನಾವು ಎರಡು ಉಚ್ಚಾರಣೆ ಮಾಡ್ಲೇಬೇಕು. ಈಗ ಚೇತ ಅಂತಂದ್ರೆ ನಮ್ಗೆ ಅದು ಎರಡು ತ ಬರಲ್ಲ. ಚೇತತ್ವಂ ಅಂತ ಹೇಳ್ಬೇಕು. ಚೇತತ್ವಂ ಇಮಂ. ಚೇತತ್ವಂ ಇಮಂ. ಅಥ ಚೇತತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಯಸಿ. ಹರೇ ಕೃಷ್ಣ. ಅವಾಪ್ಸ್ಯಸಿ. ಪಾಪಮವಾಪ್ಯಸಿ. ಅವಾಪ್ಸ್ಯಸಿ. ಅವಾಪ್ಯಸಿ. ಸ ಇದೆ ಮಾತಾಜಿ ಒತ್ತು ಕೆಳಗಡೆ. ಪ ಸ ಹೇಳ್ಬೇಕು. ಅಪಾಪ್ಯಸಿ. ಹಿತ್ವಾ ಪಾಪಮವಾಪ್ಯಸಿ. ಅವಾಪ್ಸ್ಯಸಿ. ಅವಾಪ್ಸ್ಯಸಿ. ಸರಿ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ. ಶಾಂತರೂಪಿಣಿ ಪದ್ಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 33. ಅಥ ಚೇತತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಧರ್ಮಂ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೋಗೋಣ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 234ನೇ ಶ್ಲೋಕ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿಃ ಮರಣಾದತಿರಿಚ್ಯತೆ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ಅಕೀರ್ತಿಂ, ತಕ್ಕೆ ದೀರ್ಘ ಇದೆ, ಎಳಿಬೇಕು. ಆಮೇಲೆ ತಕ್ಕಿಂತ ಮುಂಚೆ ರ ಹೇಳ್ಬೇಕು. ಅಕೀರ್ತಿ. ಆಮೇಲೆ ಅನುನಾಸಿಕ ಅಂಚಿನೆ ಇದೆ. ಅಕೀರ್ತಿ ಅಂಚಿನೆ ಬಂದಾಗ ಮ ಹೇಳ್ಬೇಕು. ಅಕೀರ್ತಿಂ ಚಾಪಿ ಭೂತಾನಿ, ದೊಡ್ಡ ಭೂ ಇದೆ. ಕಥಯಿಷ್ಯಂತಿ. ತೇ ಆದ್ಮೇಲೆ ಅವಗ್ರಹ ಇದೆ. ಮ್ಯೂಟ್ ಮಾಡ್ಕೊಳ್ಳಿ. ತೇ ಆದ್ಮೇಲೆ ಅವಗ್ರಹ ಇದೆ. ಹಾಗಾಗಿ ಇಲ್ಲಿ ಪದಗಳನ್ನ ಬಿಡಿಸಿದಾಗ ತೇ ಅವ್ಯಯಾಮ್ ಅಂತ ಬರುತ್ತೆ. ಸೊ ನೀವು ತೇ ಅವ್ಯಯಾಮ್ ಅಂತೂ ಹೇಳ್ಬಹುದು ಅಥವಾ ಕೂಡಿ ಹೇಳ್ಬಹುದು. ತೇ ವ್ಯಯಾಮ್. ಬಟ್ ವ್ಯಾಮ ಅನ್ನಂಗಿಲ್ಲ. ತೇ ವ್ಯಾಮ್, ಯಾಕಂದ್ರೆ ಅಲ್ಲಿ ಮಕ್ಕೆ ವ್ಯಂಜನ ಇದೆ. ಸಂಭಾವಿತಸ್ಯ, ತಮ್ ಮ ಹೇಳ್ಬೇಕು ಯಾವಾಗ್ಲೂ.
ಅನುನಾಸಿಕ ಇದೆ ಅಲ್ಲಿ. ಭಾ ದೊಡ್ಡ ಭಾ ಇದೆ. ಸಂಭಾವಿತಸ್ಯ ಚ ಕೀರ್ತಿ ತಕ್ಕೆ ಈ ಸ್ವರ ಇದೆ, ತಿ ಆಗತ್ತೆ. ಮುಂದೆ ಅರ್ಕಾವಳಿ ಇದೆ. ಚ ಕೀ ಆದ್ಮೇಲೆ ರ ಹೇಳ್ಬೇಕು, ಆಮೇಲೆ ತಿ ಹೇಳ್ಬೇಕು. ತಿ ಹೇಳುವಾಗ ಮುಂದೆ ಇರುವಂತ ವಿಸರ್ಗ ಕೂಡ ಈ ಆಗತ್ತೆ. ಚ ಕೀರ್ತಿ ಮರಣಾದತಿರಿಚ್ಯತೆ. ಇಲ್ಲಿ ಕೂಡ 2 ಶಬ್ದ ಬರುತ್ತೆ, ಮರಣಾತ್ ಅತಿರಿಚ್ಯತೆ ಅಂತ. ಸೊ ಹಾಗೆ ಕೂಡಿದಾಗ ತ ಇದ್ದುದು ದ ಆಗುತ್ತೆ. ಮರಣಾತ್ ಅತಿರಿಚ್ಯತೆ, ತ ಇದ್ದುದು ದ ಆಗುತ್ತೆ. ಇದು ಸಂಧಿ ಮಾಡುವಾಗ ಮಾಡ್ತಾರೆ ಸಂಸ್ಕೃತದಲ್ಲಿ. ಕೂಡಿದಾಗ ಮರಣಾದತಿರಿಚ್ಯತೆ ಅಂತ ಹೇಳ್ತಾರೆ. ನೀವು 2 ಹೇಳ್ಬೋದು, ಮರಣಾತ್ ಅತಿರಿಚ್ಯತೆ ಕೂಡ ಹೇಳ್ಬೋದು, ಅಥವಾ ಮರಣಾದತಿರಿಚ್ಯತೆ ಅಂತೂ ಅಲ್ಲಿ ಇದ್ದ ಹಾಗೇನೂ ಕೂಡ ಹೇಳ್ಬೋದು. ಸೊ ಇದ್ರ ಒಂದು ಅನುವಾದ. ಭಗವಂತ ಹೇಳ್ತಾ ಇರುವಂತದ್ದು, ನೀನು ಯುದ್ಧ ಮಾಡದೇ ಇದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದು ಕುರಿತು ಹೇಳ್ತಾ ಇದ್ದಾರೆ. ಅಕೀರ್ತಿಂ ಚಾಪಿ ಭೂತಾನಿ ಅಂದ್ರೆ ನಿನ್ಗೆ ಅಪಕೀರ್ತಿ ಬರುತ್ತೆ ಜನರಿಂದ. ಭೂತಾನಿ ಅಂದ್ರೆ ಜನರಿಂದ. ತಥಯಿಷ್ಯಂತಿ ತೇ ಅವ್ಯಯಾಮ್ ಅಥವಾ ತೇ ವ್ಯಯಾಮ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಶಾಶ್ವತವಾಗಿ ನಿನ್ನ ಅಪಕೀರ್ತಿ ಕುತ್ಕೊಂಡು ಆಡ್ಕೊಳ್ತಾರೆ. ಸಂಭಾವಿತಸ್ಯ ಚ ಕೀರ್ತಿ ಅಂತ ಅಂದ್ರೆ ಇದೇನು ಸಂಭಾವಿತಸ್ಯ ಅಂದ್ರೆ, ಸಂಭಾವಿತಸ್ಯ ಅಂದ್ರೆ ಗೌರವ. ಚ ಅಕೀರ್ತಿ ಅಂತ ಕರೀತಾರೆ ಇಲ್ಲಿ. ಚ ಕೀರ್ತಿ ಅಂತ ಹೇಳಿದಕ್ಕೆ ಇಲ್ಲಿ ಕೀರ್ತಿ ಅಂತ ಬರೋದಿಲ್ಲ, ಚ ಅಕೀರ್ತಿ ಅಂತ ಕೇಳ್ತಾರೆ. ಅಂದ್ರೆ ಇದೊಂದು ಅಪಕೀರ್ತಿ ಇದ್ದ ಹಾಗೆ. ಅಂದ್ರೆ ಒಂದು ನೀ ಗೌರವಾನ್ವಿತವಾಗಿರುವಂತ ನಿನ್ನಗೆ ಅಪಕೀರ್ತಿ ಬರುತ್ತೆ. ಸೊ ಅಪಕೀರ್ತಿ ಮರಣಕ್ಕಿಂತನೂ ಕೂಡ ಕೆಟ್ಟದಾಗಿರುವಂತದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಆ ಸಾವಿಗಿಂತ ಕೇಡು ಅಂತ ಹೇಳಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ಎಲ್ಲಿವರೆಗೂ ಆಗಿತ್ತು? ಎಮ್ಮಲ್ಲಿ ಹೇಳ್ತಾ ಇದ್ರಲ್ಲ, ನಿರ್ಮಲಾ ಬಿಆರ್. ನಂದಾಯ್ತು ಮಾತಾಜಿ, ಹೇಳ ಇನ್ನೊಂದ್ಸರಿ. ಬೇಡ ಪಾರ್ವತಮ್ಮ. ಶ್ಯಾಮಲಾ ಎಸ್ ಇವ್ರಾಗಿತ್ತ. ಇವ್ರು ಶಾಂತರೂಪಿನ ಮಾತಾಜಿ ಆಗಿತ್ತಲ್ಲ. ಶೇಷಣ್ಣ ಮಾತಾಜಿ ಅನ್ಸೂಯ ಆಗಿಲ್ಲ ಮಾತಾಜಿ, ಅನ್ಸೂಯ. ಒಂದ್ ನಿಮಿಷ ಬರ್ತೇವೆ ಮಾತಾಜಿ, ಅಲ್ಲಿ ಬರ್ತೇವೆ. ಶೇಷಣ್ಣ. ಓ ಕೇಳ್ತಾ ಇರ್ ಸರಿ, ನಮ್ದು ಹಬ್ಬ ಮ್ಯೂಟ್ ಇತ್ತು. ಶೋಭಾ. ಶೋಭಾ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ತೇನೆ ಮಾತಾಜಿ. ಶ್ಲೋಕ 34. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿಃ ಮರಣಾದತಿರಿಚ್ಯತೆ. ಧನ್ಯವಾದಗಳು. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಕೀರ್ತಿಂ ಚಾಭಿಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿಃ ಮರಣಾದತಿರಿಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಪ್ರಿಯಾ ಮೂರ್ತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿಃ ಮರಣಾದತಿರಿಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವಯಂ ಸಂಭಾವಿತಸ್ಯ ಚ ಕೀರ್ತಿಃ ಮರಣಾದತಿರಿಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಭಯಾದ್ರಣಾದು ಪರತಂ ಮಸ್ಯಂತೆ ತ್ವಾಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಇಲ್ಲಿ ಭಯಾದ್ ವ್ಯಂಜನ ಇದೆ, ಭಯಾದ ಅನ್ನಲಮಯ. ಭಯಾದ್ ರಣಾದು ಪರತಂ. ರಣಾದು ಪರತಂ ಅಂದ್ರೆ ಇಲ್ಲಿ 2 ಪದ ಇದೆ, ರಣಾತ್ ಉಪತರಂ ಅಂತ ಹೇಳಿ. ದು ಅನ್ನೋದು ದ ಉ ಕೂಡಿದೆ, ಹಾಗಾಗಿ ರಣಾದ್ ಅನ್ನೋದು ಈ ಕಡೆ ಬರುತ್ತೆ, ಉ ಅನ್ನೋದು ಮುಂದೆ ಹೋಗುತ್ತೆ.
ಉಪತರಂ ಅಂತ ಕರೀತಾರೆ. ಸೊ ರಣರಂಗದಿಂದ ಬಿಟ್ಟು ಅಂತ ರಣಾದು ಪರತಂ ಅಂದ್ರೆ. ಮತ್ಸ್ಯಂತೆ ತ್ವಾಂ, ಮತ್ಸ್ಯಂತೆ ಅಂದ್ರೆ ಪರಿಗಣಿಸುವವರು, ತ್ವಾಂ ಅಂತಂದ್ರೆ ನಿನ್ನನ್ನ. ಮಹಾರಥಾಹ ಅಂದ್ರೆ ಮಹಾರಥರು, ಅಂದ್ರೆ ಯಾರು ಗೌರವಾನ್ವಿತರಿದ್ದಾರೋ ಯುದ್ಧದಲ್ಲಿ ಅವರು. ಏಷಾಂ ಚ ತ್ವಂ ಬಹುಮತೋ, ಬಹುಮತೋ, ಬಹುಮತೋದಲ್ಲಿ 2 ಪದ ನಾವು ಬಹುಮತಃ ಅಂತ ಹೇಳಿ ಕರಿತೇವೆ. ಅಂದ್ರೆ ಮಾನ್ಯರಾಗಿರುವಂತವ್ರು ಅಂತ. ಭೂತ್ವಾ ಯಾಸ್ಯಸಿ ಲಾಘವಂ, ನೋಡಿ ದೊಡ್ಡ ಭ ಇದೆ, ಲಾಘವಂ ದೊಡ್ಡ ಘ ಇದೆ. ಹೇಳ್ಬೇಕಾ ಮತ್ತೆ? ಒಂದ್ ನಿಮಿಷ, ನಾನು ಅರ್ಥ ಹೇಳ್ತೇನೆ. ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ ಮತ್ತೆ. ಅಂದ್ರೆ ನೀನೇನಾದ್ರೂ ನನ್ನವರು ಸಾಯ್ತಾರೆ ಅಂತ ಹೇಳಿ ನೀನು ಭಯದಿಂದ ಏನಾದ್ರೂ ರಣಭೂಮಿಯನ್ನ ಬಿಟ್ಟು ಹೋದ್ರೆ, ರಣಾದು ಪರತಂ, ರಣಭೂಮಿಯನ್ನ ಬಿಟ್ಟು ಹೋದ್ರೆ, ಮತ್ಸ್ಯಂತೇತಾ ಮಹಾವೃತ್ತಂ ಅಂತ ಹೇಳ್ತಾರೆ. ಅಂದ್ರೆ ನೀನ್ ಯಾರು ಆ ಮೇಲೆ ಗೌರವವನ್ನ ಇಟ್ಕೊಂಡಿದಾರೋ, ಯಾರು ಮಹಾರಥರು, ಇಲ್ಲಿ ನೆರೆದಿರುವಂತ ಮಹಾರಥರು, ನೀನು ರಣಭೂಮಿಯಿಂದ ಬಿಟ್ಟು ಹೋದೆ ಅಂತ ಭಾವಿಸ್ತಾರೆ. ಆಮೇಲೆ ಯಶಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ, ಸೊ ನಿನ್ನನ್ನ ತುಂಬಾನೇ ಹಗುರವಾಗಿ ಪರಿಗಣಿಸ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಯುದ್ಧ ಬಿಟ್ಟು ಹೋದ್ರೆ ಇಲ್ಲಿ ಜನ ನಿನ್ನನ್ನ ಹೇಗೆ ತಿಳ್ಕೊಳ್ತಾರೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ವನಜಾ ಮಾತಾಜಿ, ವನಜಾ ಮೂರ್ತಿ ಮಾತಾಜಿ. ಭಯಾದ್ರಣಾದು ಪರಂತಂ ಮಸ್ಯಂತೆ ತ್ವಾಂ ಮಹಾರಥಃ ಏಷಾ ಚ ತ್ವಂ ಬಹುಮತೋ ಭೂತ್ವಾ ಯಸ್ಯಸಿ ಲಾಘವಂ. ಹರೇ ಕೃಷ್ಣ ಮಾತಾಜಿ. ಅದು ಪರತರಂ, ಪರತಂ, ಸಾರಿ, ರಣಾದು ಪರತಂ ಫಸ್ಟ್ ಲೈನ್ ಅಲ್ಲಿ, ಮತ್ತೆ ಲಾಸ್ಟ್ ಲೈನ್ ಅಲ್ಲಿ ಯಾಸ್ಯಸಿ. ಅದು ಭಯಾದ್ ರಣಾದು ಪರತಂ ಮಸ್ಯಂತೆ ತ್ವಾಂ ಮಹಾರಥಃ ಏಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಭಯಾದ್ ರಣದು ಪರತಂ ಮಶ್ಯಂತೆ ತ್ವಂ ಮಹಾರಥಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳ್ತೀನಿ. ಭಯಾದ್ರಣದು ಪರಂತಂ ಮಶ್ಯಂತೆ ತ್ವಂ ಮಹಾರಥಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಹರೇ ಕೃಷ್ಣ. ರಣಾದು ಪರತಂ, ರಣಾದು ಪರತಂ, ರಣಾದು ಪರತಂ. ಹರೇ ಕೃಷ್ಣ. ನೆಕ್ಸ್ಟ್ ಓಕೆ ಹೋಗೋಣ. ಒಂದು ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂ ನು ಕಿಂ. ಇವಾಗ ಹೇಳ್ತೇನೆ ನೋಡಿ. ಅವಾಚ್ಯವಾದಾಂಶ್ಚ ಅಂದ್ರೆ ವಾದ ಅಂತಂದ್ರೆ ಶಬ್ದಗಳು, ಅವಾಚ್ಯ ಅಂತಂದ್ರೆ ಸರಿ ಇಲ್ಲದೆ ಇರುವಂತಹ ಶಬ್ದಗಳು ಅಂತ ಅರ್ಥ ಇಲ್ಲಿ. ಬಹೂನ್ ಅಂತಂದ್ರೆ ಅನೇಕ, ಎಲ್ಲರಿಂದ. ವದಿಷ್ಯಂತಿ ತವಾಹಿತಾಹ, ತವಾಹಿತಾಹ ಅಂತಂದ್ರೆ ತವ ಅಂದ್ರೆ ನಿನ್ನ, ಅಲ್ಲಿ ಅಹಿತಾಹ ಅಂತ ಬರುತ್ತೆ. ವದಿಷ್ಯಂತ ಶ ಇದೆ, ಶಕ್ಕೆ ಯ ಒತ್ತಿದೆ, ಮತ್ತೆ ನಕ್ಕೆ ತ ಒತ್ತಿದೆ, ಹಾಗಾಗಿ ವದಿಷ್ಯಂತಿ. ತವಾಹಿತಾಹ ತಾಕೆ ಆ ಸ್ವರ ಇದೆ, ಹಾಗಾಗಿ ತಾಹ. ನಿಂದಂತ ಅಂತ ಹೇಳಿ ಬರುತ್ತೆ, ನಿಂದಂತ ಸ್ಥವ. ನಿಂದಂತಹ ಅಂತಂದ್ರೆ ನಿಂದಿಸುವುದು, ನಿಂದಂತ ಸ್ತವ. ಸಾಮರ್ಥ್ಯಂ ಅಂದ್ರೆ ನಿನ್ನ ಸಾಮರ್ಥ್ಯವನ್ನ ನಿಂದಿಸ್ತಾರೆ ಅಂತ ಅರ್ಥ. ತಥೋ ದುಃಖತರಂ ನುಕಿಂ ಅಂತ ಹೇಳಿ ಭಗವಂತ ಇಲ್ಲಿ ಏನ್ ಹೇಳ್ತಾ ಇರುವಂತದಂದ್ರೆ, ನೀ ಯುದ್ಧ ಮಾಡದೇ ಇದ್ರೆ ಈಗೇನೆಲ್ಲ ಜನರು ನಿನ್ ಬಗ್ಗೆ ಹೇಳ್ತಾರೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು ಇಲ್ಲಿ ಕೃಷ್ಣ. ನಿನ್ನ ಶತ್ರುಗಳು
ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನು ಆಡುತ್ತಾರೆ. ಅವಾಚ್ಯ ವಾದಾಂಶ ಬಹೂನ್. ಆಮೇಲೆ ವದಿಷ್ಯಂತಿ ತವಾಹಿತಾಹ. ಆಮೇಲೆ ವದಿಷ್ಯಂತಿ ತವಾಹಿತಾಹ ಅಂದ್ರೆ ನಿನ್ನ ಸಾಮರ್ಥ್ಯವನ್ನ ನಿಂದಿಸ್ತಾರೆ. ನಿಂದಂತವ ಸಾಮರ್ಥ್ಯ ಇದು ನಿಂದಂತಸ್ತವ ಸಾಮರ್ಥ್ಯ ಅಂದ್ರೆ ನಿನ್ನ ಸಾಮರ್ಥ್ಯವನ್ನ ನಿಂದಿಸ್ತಾರೆ. ತಥೋ ದುಃಖತರಂ ನು ಕಿಂ. ಸೊ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನಿದೆ? ಕಿಂ ಅಂತಂದ್ರೆ ಇನ್ನೇನಿದೆ ಅಂತ ಅರ್ಥ. ಸೊ ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ವಾಚ್ಯ ಶಬ್ದಗಳನ್ನ ಆಡ್ತಾರೆ, ನಿನ್ನ ಸಾಮರ್ಥ್ಯವನ್ನ ನಿಂದಿಸ್ತಾರೆ. ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಮೊದಲಿಂದ ಕೃಷ್ಣ. ಅಲ್ಪ ಮಾತಾಜಿ. ಅಲ್ಪ ಹರೇ ಮಾತಾಜಿ. ಕೃಷ್ಣ ಅಂಬಿಕಾ ಮಾತಾಜಿ. ಶ್ಲೋಕ 36. ಅವ್ಯಾಚ್ಯ ವಾದಾಚ್ಯ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿದ್ದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಇಲ್ಲಿ ನಿದ್ದಂತ ಥ ದೊಡ್ಡದ ಇಲ್ಲ ಮಾತಾಜಿ. ನಿಂದಂತ ನೀದಂತಸ್ತವ ನಿಂದನೆ ಅಂತ ಕರೀತಾರಲ್ಲ, ನಿಂದಂತ. ನಿಂದಂತಸ್ತವ. ಸಾಮರ್ಥ್ಯ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ. ಅಂಕಿತ್ ಪ್ರಭುಜಿ. ಹರೇ ಕೃಷ್ಣ. ಅನ್ಸೂಯ ಮಾತಾಜಿ. ಕೇಳಿಸ್ತಾ ಇಲ್ವಾ? ಮಾತಾಜಿ. ಹಾ ಹಾ ಹೇಳಿ. ಕೇಳಿಸ್ತಿದೆ ಮಾತಾಜಿ. ಹರೇ ಕೃಷ್ಣ. ಅವಾಚ್ಯವಾದಂಶ್ಚ ಬಹೂನ್ ವಾದಿಷ್ಯಾಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖಾತರಂ ನು ಕಿಂ. ಸರಿನಾ ಮಾತಾಜಿ? ವಾ ಹೇಳಿದ್ರಿ ನೀವು, ಅಲ್ಲಿ ವ ಆಗ್ಬೇಕು. ವದಿಷ್ಯಂತಿ. ವದಿಷ್ಯಂತಿ. ಹರೇ ಕೃಷ್ಣ. ಅನ್ಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬರ್ತೀನಿ ಪ್ರಭುಜಿ ಅಲ್ಲಿ. ಶ್ಲೋಕ ಅನ್ಸೂಯ 36. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅವಾಚ್ಯ ವಾದಶ್ಚಂ ಬಹೂನ್ ವದಿಷ್ಯಂತಿ ತವಾಹಿತಃ ನಿಂದಂತಸ್ತವ್ಯ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಇಲ್ಲಿ ನೀವು ಕಡೆ ಕರೆಕ್ಷನ್ ಮಾಡ್ಕೋಬೇಕು ಮಾತಾಜಿ. ಅವಾಚ್ಯ ವಾದಾಂಶ್ಚ ಚಿಹ್ನೆ ಇದೆ. ವಾದಾಂಶ್ಚ ಅವಾಚ್ಯ ವಾದಾಂಶ್ಚ ವದಿಷ್ಯಂತಿ ತವಾಹಿತಃ ಇಲ್ಲ, ತ ಅಲ್ಲ, ತಾ ಇದೆ ಅಲ್ಲಿ. ಹಾಗಾಗಿ ತಾಹ ಹೇಳ್ಬೇಕು. ಯಾವ ಸ್ವರ ಕೂಡಿರುತ್ತೋ ಹಾಗೆ ವಿಸರ್ಗ ಹೇಳ್ಬೇಕು. ಸ್ವರ ಕೂಡಿರೋ ತರ ವಿಸರ್ಗ ಹೇಳ್ಬೇಕು. ಅ ಇದ್ರೆ ಹ ಹೇಳ್ಬೇಕು. ಆ ಇದ್ರೆ ಹ ಹೇಳ್ಬೇಕು. ಮತ್ತೆ ಈ ನಿಂದಂತ ಸ್ತವ್ಯ ಅಲ್ಲ, ನಿಂದಂತ ಸ್ತವ ಸಾಮರ್ಥ್ಯ. ಇನ್ನೊಂದ್ಸಲ ಓದಲ್ಲ ಮಾತಾಜಿ. ಓದಿ. ಅವಾಚ್ಯ ವಾದಂಶ್ಚ ಬಹೂನ್ ವದಿಸ್ತಂತಿ ತವಾಹಿತಃ. ಅಲ್ಲ, ವದಿಷ್ಯ ಇದೆ ಅಲ್ಲಿ ನೋಡಿ. ವದಿಷ್ಯ ಇದೆ, ಶಕ್ಕೆ ಯಾವತ್ತಿದೆ. ವದಿಷ್ಯಂತಿ ತವಾಹಿತಃ. ಹಿತಃ ಇಲ್ಲ, ತ ಇದೆಯಾ ನೋಡಿ ಅಲ್ಲಿ. ತವಾಹಿತಃ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. ಅವಾಚ್ಯ ವದಂತ್ಯಶ್ಚ ಬಹೂನ್ ವದಿಷ್ಯಂತಿ ತವ ಹಿತಃ ನಿದಂತಸ್ವ ಸಾಮರ್ಥ್ಯ ತಥೋ ದುಃಖತರಂ ನು ಕಿಂ. ಯಾಕೆ ಗಡಿಬಿಡಿ ಮಾಡ್ತೀರಾ? ಏನ್ ಕೆಲ್ಸ ಇದೆಯಾ ಮನೇಲಿ? ಇಲ್ಲ ಮಾತಾಜಿ. ಯಾಕೆ ಗಡಿಬಿಡಿ ಮಾಡ್ತೀರಾ? ಇನ್ನೊಂದ್ಸತಿ ಓದ್ಲ ಮತ್ತೆ. ಪ್ರತಿಯೊಂದು ಲೈನ್ ಅಲ್ಲಿ ಇದೆ, ಕೇಳಿ ಫಸ್ಟ್. ಓದೋದು ಮೊದಲು ಕೇಳಿ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ, ಶಕೆ ಯವತ್ತಿದೆ. ವದಿಷ್ಯಂತಿ ನಕೆ ತವತ್ತಿದೆ. ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಹೇಳಿ. ಅವಾಚ್ಯ ವದಂತ್ಯಶ್ಚ ಕರೆಕ್ಟ್ ಮಾತಾಜಿ? ವಾದಾಂಶ್ಚ. ಹೇಳಿ. ನಿಮ್ದು ನೆಟ್ವರ್ಕ್ ಹೋಯ್ತು ಅನ್ಸುತ್ತೆ, ಕೇಳಿಸ್ತಾ ಇಲ್ಲ ನಿಮ್ದು. ಡಾಕ್ಟರ್ ಕೃಷ್ಣಮೂರ್ತಿ. ಹರೇ ಕೃಷ್ಣ.
ಒಂದ್ ನಿಮಿಷ ಪ್ರಭುಜಿ. ಎಲ್ರು ನಿಮ್ಗೆ ಅದು ಒಂದೊಂದು ಪದಾನ ನೋಡಿ, ಒಂದೊಂದು ಪದ ಅಲ್ಲ, ಒಂದೊಂದು ಅಕ್ಷರ ನೋಡಿ. ಅವಾಚ ವಾದಾಂಶ್ಚ ನಿನ್ನೆ ಒಬ್ರು ನೋಡಿ ಸ್ಲೋ ಆಗಿ ಓದ್ತಾ ಇದ್ರು ಒಂದೊಂದು ಅಕ್ಷರ. ಬಂದವರು ಓದಿ, ಸ್ವಲ್ಪ ಯಾರಿಗೆ ನನಗೆ ಗೊಂದಲ ಆಗುತ್ತೋ ಅನ್ನೋರು ಒಂದೊಂದು ಅಕ್ಷರ ಓದಿ. ಅಂದ್ರೆ ನಿಮ್ಗೆ ಯಾವ್ದು ಒತ್ತು ಹೇಗೆ ಓದ್ಬೇಕು ಅನ್ನೋದು ಗೊತ್ತಾಗತ್ತೆ. ಗಟ್ಟಿ ಮಾಡಿದ್ರೆ ಅದು ಬೇರೆ ಆಗತ್ತೆ ಅರ್ಥ. ಕಂಟಿನ್ಯೂ ನಾನು ಹೇಳ ಮಾತಾಜಿ ಒಂದ್ಸಲ ಹೇಳಿ. ನೀವು ಸ್ವಲ್ಪ ಗಡಿಬಿಡಿ ಮಾಡ್ಬೇಡಿ. ಒಂದೊಂದು ಅಕ್ಷರಾನು ನೋಡಿ ಗಮನವಿಟ್ಟು ನೋಡಿ. ನೀವು ಕನ್ನಡ ಅಲ್ಲ? ಹೌದು ಮಾತಾಜಿ. ಮತ್ತೆ ಓದಿ. ಅವಾಚ್ಯ ವಾದಂತಶ್ಚ. ದಂತಶ್ಚ ಎಲ್ಲಿದೆ ಅಲ್ಲಿ? ವದಂಶ್ಚ ದ ಇದೆಯಾ ಅಲ್ಲಿ? ವಾದಂ ಇದೆ ಅಲ್ವಾ ಮಾತಾಜಿ? ವಾದಾಂ ಸರಿ. ಹೇಳಿ. ಬಹೂನ್ ವದಿಷ್ಯಾಂತಿ. ಮುಂದೆ ಯಾಕೆ ಹೋದ್ರಿ? ಇನ್ನ ಬಹುನ್ ಹೇಳೇ ಇಲ್ಲ ನೀವು. ಅದ್ ಹೇಳಿ. ಅವಾಚ ವಾದಾಂಶ ಹೇಳಿ. ಅವಾಚ ವದಂಚ ಒಂದ್ ನಿಮಿಷ. ಒಂದೊಂದು ಅಕ್ಷರ ಓದಿ. ವಾ ಇದೆಯಲ್ಲ ಅಲ್ಲಿ? ವಾದಾಂಶ. ವಾದಾಂಶ. ಶಕ್ಕೆ ಚ ಒತ್ತಿದೆ. ಶ್ಚ ವಾದಾಂಶ್ಚ ಬಹೂನ್. ಬಹೂನ್ ವದಿಷ್ಯಾಂತಿ ತವ ಹಿತಂ ನಿಂದಂತಸ್ತವ ಒಂದ್ ನಿಮಿಷ, ಯಾಕೆ ಗಡಿಬಿಡಿ ಮಾಡ್ತೀರಾ? ತವ ಹಿತಂ ಇದೆಯಾ ಅಲ್ಲಿ? ಚಿಹ್ನೆ ಇದೆಯಾ? ಹಿತಂ ತಮ್ಮಿದ ಅದು ವಿಸರ್ಗ. ಅದು ಎರಡಿದೆ. 2 ಡಾಟ್ ಇದ್ರೆ ಅದು ವಿಸರ್ಗ ಅಂತ ಕರೀತಾರೆ. ಅದಕ್ಕೆ ಹ ಹಚ್ಬೇಕು. ತವಾಹಿತಾಹ. ತವಾಹಿತಾಹ. ಹೋಗ್ಬೇಡಿ ಮುಂದೆ. ನಿಂದಂತಸ್ತವ. ಸಾಮರ್ಥ್ಯಂ. ಇಲ್ಲಿ ಒಂದಿದೆಯಲ್ಲ, ಸೊನ್ನೆ ಇದೆ, ಅದು ಅನುನಾಸಿಕ. ಅದಿ ಅಂತಾರೆ. ಮೇಲೆ 2 ಇದ್ರೆ ಅದು ವಿಸರ್ಗ ಅಂತಾರೆ. ಆಮೇಲೆ ತಥೋ ದುಃಖತರಂ. ತಥೋ ದುಃಖತರಂ ನುಕಿಂ. ಸರಿ. ನೀವು ಸಾವಕಾಶವಾಗಿ ಒಂದೊಂದು ಅಕ್ಷರ ನೋಡ್ಕೊಂಡು ಹೇಳಿಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ, ಸುನೀತಾ ಮಾತಾಜಿ. ಡಾಕ್ಟರ್ ಸುನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ. ಕೃಷ್ಣಮೂರ್ತಿ ಹೇಳಿ. ನೆಕ್ಸ್ಟ್ ಹೋಗೋಣ. ಓದ್ಲಿಯಾ ಮಾತಾಜಿ? ಒಂದು ನಿಮಿಷ ಪ್ರಭು. ನೆಕ್ಸ್ಟ್ ಹೇಳಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೇ ಮಹಿಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ. ಹೇಳ್ತೇನೆ ನೋಡಿ. ಹತೋ, ತೋಗೆ ದೀರ್ಘ ಇದೆ. ವಾ ಪ್ರಾಪ್ಸ್ಯಸಿ. ಪ್ರಾಪ್ಸ್ಯಸಿ. ಪಕ್ಕೆ ಸ ಮತ್ತೆ ಯ ಒತ್ತಿದೆ. ಪ್ರಾಪ್ಸ್ಯ ಒಂದು ಸ ಹೇಳ್ಬೇಕು, ಆಮೇಲೆ ಯ ಹೇಳ್ಬೇಕು. ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ. ದೊಡ್ಡ ಭ ಇದೆ. ಕಕ್ಕೆ ಶ ಮತ್ತೆ ಯ ಒತ್ತಿದೆ. ಭೋಕ್ಷಸೆ. ಮಹಿಂ. ಮಕ್ಕೆ ವ್ಯಂಜನ ಇದೆ, ಹಾಗಾಗಿ ಅಲ್ಪ ಹೇಳ್ಬೇಕು. ತಸ್ಮಾದುತ್ತಿಷ್ಠ. ತಸ್ಮಾದುತ್ತಿಷ್ಠ ಅಂದ್ರೆ ಇಲ್ಲಿ 2 ಪದ ಬರುತ್ತೆ. ತಸ್ಮಾತ್ ಉತ್ತಿಷ್ಠ ಅಂತ ಅಂದ್ರೆ ಆದ ಕಾರಣ ಎದ್ದೇಳು ಕೌಂತೇಯ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಯುದ್ಧಾಯ ಕೃತ ನಿಶ್ಚಯ. ಕೃತ ಅಂದ್ರೆ ಮಾಡು. ಏನು ನಿಶ್ಚಯ ಅಂತಂದ್ರೆ ನಿರ್ಧಾರ, ದೃಢ ನಿರ್ಧಾರ ಮಾಡಿ ಎದ್ದೇಳು ಅಂತ ಹೇಳ್ತಾ ಇರುವಂತದ್ದು. ಅದು ಅದ ನೋಡೋದಾದ್ರೆ ಕೌಂತೇಯ ಅಂದ್ರೆ ಕುಂತಿಯ ಪುತ್ರನಾದ ಅರ್ಜುನನೇ. ಸೊ ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ. ನೀ ಏನಾದ್ರೂ ಯುದ್ಧದಲ್ಲಿ, ಹತೋ ಅಂತಂದ್ರೆ ಯುದ್ಧದಲ್ಲಿ ಮಡಿಯುವುದು. ನೀ ಯುದ್ಧದಲ್ಲಿ ಮಡಿದ್ರೆ ಪ್ರಾಪ್ಸ್ಯಸಿ ಸ್ವರ್ಗಂ. ಪ್ರಾಪ್ಸ್ಯಸಿ ಅಂತ ಹೇಳ್ತಾ ಇರುವಂತದ್ದು ಪಡೆಯುತ್ತೀಯಾ ಅಂತ. ಏನ್ ಪಡಿತೀಯಾ? ಸ್ವರ್ಗ ಪಡಿತೀಯಾ. ನೀ ಯುದ್ಧದಲ್ಲಿ ಮಾಡಿದ್ರೆ ಸ್ವರ್ಗ ಪಡಿತೀಯಾ.
ಜಿತ್ವಾ ವಾ ಭೋಕ್ಷಸೇ ಮಹಿಂ. ಜಿತ್ವಾ ಅಂತಂದ್ರೆ ಗೆಲ್ಲುವಂಥದ್ದು. ಸೊ ಗೆದ್ರೆ ನೀನು ಭೋಕ್ಷಸೇ ಮಹಿಂ ಅಂದ್ರೆ ಭೂಮಿಯನ್ನ ಪಡಿತೀಯ ಅಂತ ಇಲ್ಲಿ. ಮಹಿಮ್ ಅಂದ್ರೆ ಜಗತ್ತನ್ನ, ಭೂಮಿಯನ್ನ ಪಡಿತೀಯ ಅಥವಾ ಅನುಭವಿಸ್ತೀಯ. ತಸ್ಮಾದ್ ಉತ್ತಿಷ್ಟ, ತಸ್ಮಾತ್ ಅಂದ್ರೆ ಅದಕ್ಕಾಗಿ, ಉತ್ತಿಷ್ಟ ಅಂದ್ರೆ ಏಳು ಅಂತ ಹಿಂಗ್ ಸಂಸ್ಕೃತದಲ್ಲಿ. ಯಾರಿಗೆ ಹೇಳ್ತಾ ಇರೋದು? ಕೌಂತೆಯನಿಗೆ. ಯುದ್ಧಾಯ ಕೃತ ನಿಶ್ಚಯ, ಹಾಗಾಗಿ ದೃಢ ನಿಶ್ಚಯದಿಂದ ಎದ್ದೇಳು, ಯುದ್ಧ ಮಾಡು ಅಂತ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ. ಶ್ಲೋಕ 37. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಶ್ಲೋಕ 37. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುನೀತಾ ಮಾತಾಜಿ, ಡಾಕ್ಟರ್ ಸುನೀತಾ ಮಾತಾಜಿ. ಹರೇ ಕೃಷ್ಣ. ಡಾಕ್ಟರ್ ಸುನೀತಾ ಮಾತಾಜಿ, ಗಾಯತ್ರಿ ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾ ಹೇಳ ಮಾತಾಜಿ. ಅಥೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯಃ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಓಕೆ ಮಾತಾಜಿ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ. ಅವರು ಓದಿ ಆಯ್ತು ಮಾತಾಜಿ. ನಂದು ಓದಿ ಆಯ್ತು. ಗೀತಾ ಮಾತಾಜಿನೂ ಓದಾಯ್ತ? ಗೀತಾ ಕೋಡಿಕಲ್. ಗೀತೆ ಕೊಡಕಲ್ ಓದಿ. ಶ್ಲೋಕ 37. ಅತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯಃ. ಹರೇ ಕೃಷ್ಣ. ಹರೇ ಕೃಷ್ಣ. ಅದೇ ಚಾಟ್ ಬಾಕ್ಸ್ ಅಲ್ಲಿ ನಿನ್ನೆ ಎಲ್ಲರೂ ಲೀವ್ ಆಗಿದ್ರು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಇವಾಗ ಹೇಳ್ತೀನಿ ನೋಡಿ, ಸರಳವಾಗಿದೆ ಇದು. ಸುಖ ದುಃಖೇ, ದೊಡ್ಡದಿದೆ, ಸಣ್ಣ ಕ ಹೇಳಂಗೆ ದೊಡ್ಡ ಕ ಹೇಳ್ಬೇಕು. ಸುಖ ದುಃಖೇ ಸಮೇ ಕೃತ್ವಾ, ಓಕೆ, ರು ಇದೆ, ಒಟ್ಟು ಸುಳಿದೆ. ಸೊ ರು ಅಂತ ಹೇಳ್ಬೇಕು. ಕೃತ್ವಾ ಲಾಭ ಲಾಭೌ ಜಯ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ. ಇಲ್ಲಿ ಪಾಪಂ ಅವಾಪ್ಸ್ಯಸಿ ಎರಡು ಭಾಗ ಮಾಡ್ತೇವೆ, ಎರಡು ಪದಗಳು ಕೂಡಿದೆ. ಪಾಪಂ ಒಂದು, ಅವಾಪ್ಸ್ಯಸಿ ಇನ್ನೊಂದು. ಅಂದ್ರೆ ಪಾಪವನ್ನ ಹೊಂದುತ್ತೀಯಾ ಅಂತ ಅರ್ಥ. ಸೊ ಇದ್ರೊಂದು ಅನುವಾದ ನೋಡೋದಾದ್ರೆ ಭಗವಂತ ಮತ್ತೆ ಹೇಳ್ತಾನೆ, ಮೇಲೆ ಎದ್ದೇಳು ದೃಢ ನಿಶ್ಚಯದಿಂದ ಯುದ್ಧ ಮಾಡು ಅಂತ ಹೇಳ್ತಾನೆ. ಇಲ್ಲಿ ಹೇಳ್ತಾನೆ, ಈ ಸುಖ ದುಃಖ ಸಮಯಕೃತ್ವ, ನೀ ಸುಖ ದುಃಖಗಳನ್ನ ಸಮನಾಗಿ ನೋಡು. ಲಾಭ ಲಾಭವು ಜಯ ಜಯವು, ಲಾಭ ನಷ್ಟಗಳನ್ನ, ಜಯ ಅಪಜಯಗಳನ್ನ ಪರಿಗಣಿಸಬೇಡ. ತಥೋ ಯುದ್ಧಾಯ ಯುಜ್ಯಸ್ವ, ಹಾಗಾಗಿ ತಥೋ ಯುದ್ಧಾಯ, ಹಾಗಾಗಿ ಯುದ್ಧ ಮಾಡ್ಬೇಕು ಮಾಡು. ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ. ನೀನು ಯುದ್ಧ ಮಾಡೋದ್ರಿಂದ ಯುದ್ಧ ಮ್ಯೂಟ್ ಮಾಡ್ಕೊಳ್ಳಿ. ಯಾರಿದು? ಯುದ್ಧ ಮಾಡೋಕ್ಕೋಸ್ಕರ ನೀ ಯುದ್ಧ ಮಾಡಿದ್ರೆ ನೀ ನೈವಂ ಪಾಪಂ ಅವಾಪ್ಸ್ಯಸಿ. ಸೊ ನಿನಗೆ ಯಾವುದೇ ಪಾಪದ ಲೇಪವಿಲ್ಲ ಅಂತ ಹೇಳ್ತಾ ಇರುವಂತದ್ದು ಕೃಷ್ಣ ಅರ್ಜುನನಿಗೆ. ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಯಾರಿಗೆ? ಕಮಲಾ ಭಟ್ ಮಾತಾಜಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ. ಜ್ಯೋತಿಶ್ರೀ ಮಾತಾಜಿ.
ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ, ಚಿತ್ರಾ ಮೋಹನ್ ಮಾತಾಜಿ, ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಕೇಳ್ತಾ ಇಲ್ವಾ? ಕೇಳ್ತಾ ಇದೆ. ಕೇಳಿಸ್ತಾ ಇದೆ ಮಾತಾಜಿ. ಹೋಗಿ ಮುಂದೆ ಹೋಗಿ, ನೀವು ಅವರೆಲ್ಲ ಅಲರ್ಟ್ ಇಲ್ಲ, ಹೋಗಿ ಮುಂದೆ. ಮಾತಾಜಿ ಹೇಳ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಯಾರು ಮಾತಾಜಿ? ರಾಜೇಶ್ವರಿ. ಹಾ ಮಾತಾಜಿ. ಹಾ ಹೇಳಿ ಮಾತಾಜಿ. ಶ್ಲೋಕ 38. ಸುಖ ದುಃಖೇ ಸಮೇ ಕೃತ್ವಾ ಲಾಭಲಾಭೌ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಅವ್ರದ್ದು 38. ಆದ್ಮೇಲೆ ಹೇಳಿ ಮಾತಾಜಿ ನೀವು. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಹೇಳಿ. ಲಲಿತಾ ಮಾತಾಜಿ. ಲಲಿತಾ ಮಾತಾಜಿ ಆದ್ಮೇಲೆ ಲಕ್ಷ್ಮೀ PM ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಇಲ್ವಾ ಅನಿಸ್ತದವ್ರು. ಲೋಕಜೀವನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ಸುಖ ದುಃಖೇ ಸಮೇ ಕೃತ್ವಾ ಲಾಭಲಾಭೌ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ. 39ನೇ ಶ್ಲೋಕ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2ರ 39ನೇ ಶ್ಲೋಕ. ಏಷಾ ತೇ ಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಇವಾಗ ಹೇಳ್ತೀನಿ ನೋಡಿ. ಏಷಾ, ಇಲ್ಲಿ ಏಷಾ ಅನ್ನಂಗಿಲ್ಲ. ಏಷಾ ತೇ ಭಿಹಿತ. ಇಲ್ಲಿ 2 ಪದ ಇದೆ. ತೇ ಮಧ್ಯದಲ್ಲಿ ಅವಗ್ರಹ ಇದೆ, ಎಸ್ ಸಿಂಬಾಲ್ ಇದೆ, ಅಲ್ಲಿ ನಾವು ಹಚ್ತೇವೆ. ತೇ ಅಭಿಹಿತ ಅಂತ ಕರೀತಾರೆ. ನೀವು ಕೂಡಿನೂ ಹೇಳ್ಬೋದು, ಬಿಡಿಸಿನೂ ಹೇಳ್ಬೋದು. ತೇ ಭಿಹಿತ. ಸಾಂಖ್ಯೇ, ಖಕ್ಕೆ ಯವತ್ತಿದೆ, ದೀರ್ಘ ಇದೆ, ಸೊ ಹಾಗಾಗಿ ಸಾಂಖ್ಯೇ. ಮುಂದೆ ಬುದ್ಧಿ, ದಕ್ಕೆ ಧವತ್ತಿದೆ, ದೊಡ್ಡ ಧವತ್ತು, ಹಾಗಾಗಿ ಬುದ್ಧಿ. ಯಗೆ ಅರ್ಕಾವಳಿ ಇದೆ, ಹಾಗಾಗಿ ಮೊದ್ಲು ರ ಹೇಳ್ಬೇಕು. ಬುದ್ಧಿರ್ ಯೋ. ಮುಂದೆ ದೀರ್ಘ ಇದೆ, ಹಾಗಾಗಿ ಯೋ ಎಳಿಬೇಕು. ಬುದ್ಧಿರ್ ಯೋಗೇ, ಗೇಗೂ ದೀರ್ಘ ಇದೆ. ತೀಮಾಂ ಶೃಣು, ಶಕ್ಕೆ ಒಟ್ಟ ಸುಳಿದೆ, ಹಾಗಾಗಿ ಶೃಣು. ಬುದ್ಧ್ಯಾ, ದಕ್ಕೆ ದೊಡ್ಡದವತ್ತಿದೆ ಮತ್ತೆ ಯವತ್ತಿದೆ, ಹಾಗಾಗಿ ಬುದ್ಧ್ಯಾ. ಯುಕ್ತೋ, ಕಕ್ಕೆ ತವತ್ತಿದೆ ಮತ್ತೆ ದೀರ್ಘ ಇದೆ, ಸೊ ತೋ ಎಳಿಬೇಕು. ಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ಸೊ ಇದ್ರೊಂದು ಅರ್ಥ ನೋಡ್ಕೊಂಡ್ ಬರೋಣ. ಏಷಾ ತೇ ಭೀತಾ ಸಾಂಖ್ಯೆ. ಸೊ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು, ಈವರೆಗೆ ನಾನು ಈ ಜ್ಞಾನವನ್ನ ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸ್ಕೊಟ್ಟಿದ್ದೇನೆ. ಏಷಾಂ ತೇ ಭೀತಾ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು. ಓಕೆ, ಸಾಂಖ್ಯ ಅಂತಂದ್ರೆ ವಿಶ್ಲೇಷಣವಾಗಿ, ವಿವರವಾಗಿ ನಾನು ನಿನಗೆ ತಿಳಿಸ್ಕೊಟ್ಟಿದ್ದೇನೆ. ತ್ವಿಮಾಂ ಶೃಣು ಅಂತ ನೀನ್ ಕೇಳಿದ್ದೀಯ. ಆಮೇಲೆ ಬುದ್ಧಾಯುಕ್ತೋ ಯಯಾ ಪಾರ್ಥ. ಈಗ ನಾನಿದನ್ನ ಕರ್ಮಫಲ ಇಲ್ಲದೆ ಕೆಲಸ ಮಾಡುವುದು ಹೇಗೆ ಅನ್ನೋದನ್ನ ನಿನಗೆ ವಿವರಿಸ್ತೇನೆ. ಇಲ್ಲಿವರೆಗೂ ನೀನು ಜ್ಞಾನ ಬಗ್ಗೆ ತಿಳ್ಕೊಂಡಿ, ಈಗ ಕರ್ಮಫಲ ಇಲ್ಲದೆ ಕೆಲಸ ಮಾಡೋದು ಹೇಗೆ ಅಂತ ನಾನು ನಿನ್ಗೆ ತಿಳಿಸ್ತೇನೆ. ಸೊ ಇಲ್ಲಿ ಕೆಳಗಡೆ ಇದೆ ಲಾಸ್ಟ್, ಕರ್ಮಬಂಧಂ ಪ್ರಹಾಸ್ಯಸಿ ಬುದ್ಧಿಯುಕ್ತೋ ಯಯಾ ಪಾರ್ಥ. ಸೊ ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದ್ರೆ ಕರ್ಮ ಬಂಧನದಿಂದ ಮುಕ್ತನಾಗ್ತೀಯಾ ಅಂತ. ಸೊ ಹೀಗೆ ನೀ ಏನಾದ್ರೂ ಈಗ ಜ್ಞಾನ ಗೊತ್ತಾಯ್ತು, ಕರ್ಮ ಫಲವಿಲ್ಲದೆ ಕೆಲಸ ಮಾಡೋದು ಹೇಗೆ ಅಂತ ಈಗ ತಿಳಿಸ್ಕೊಡ್ತೇನೆ, ಮತ್ತೆ ಜ್ಞಾನದಿಂದ ನೀನು ಕರ್ಮ ಮಾಡಿದಾಗ ಕರ್ಮ ಬಂಧನದಿಂದ ಮುಕ್ತನಾಗ್ತೀಯಾ ಅನ್ನೋದನ್ನ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ.
ಲೋಕಜೀವಿನಿ ಮಾತಾಜಿ ಎಲ್ರು ಅಟೆಂಡ್ ಹಾಕಿದೀನಿ ಹೇಳಿದೆ ಮಾತಾಜಿ. ಮಾತಾಜಿ ಹೇಳಿ ಹೇಳಿದ್ರ ಹಾ ಮಾತಾಜಿ ಹೇಳಿದ್ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ. येषा ते विहिता साङ्ख्ये बुद्धिर्योगे त्विमां शृणु बुद्ध्या युक्तो यया पार्थ कर्मबन्धं प्रहास्यसि. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಾನಸಾ ರಮೇಶ್ ಮಾತಾಜಿ. ಮಾನಸಾ ರಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏಷಾ ತೇ ಹವಿತಾ ಸಾಂಖ್ಯೇ ಬುದ್ಧಿರ್ಯೋಗೆ ತ್ವಯಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ 1KS ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 39. ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಃ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ನಿರ್ಮಲಾ ಮಾತಾಜಿ. ಹೇಳ್ತೇನೆ ಮಾತಾಜಿ. ಏಷ ತೇ ಅಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೆ ತ್ವಿಮಾ ಶೃಣ ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಯಾಮಲಾ ಎಚ್ ಮಾತಾಜಿ. ಹರೇ ಕೃಷ್ಣ. ಶಾಂತರೂಪಿಣಿ ಮಾತಾಜಿ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನ್ಮ್ಯೂಟ್ ಆಗ್ತಾ ಇರ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ಮ ಹೆಸರೇ ಬಂದಿರ ನೋಡಿ. ಓದ್ಲಾ ಮಾತಾಜಿ. ಏಷಾ ಸಾಂಖ್ಯೇ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಿಮ್ ಹೆಸರು ತಗೊಂಡಿದ್ದೆ, ನೀವು ಇರ್ಲಿಲ್ಲ ಅವಾಗ. ಹೋಗಿದ್ರು ಅವ್ರು ನಿಮ್ಗೆ. ಒಂದ್ ನಿಮಿಷ ಮಾತಾಜಿ, ನೀವು ಯಾವ್ದು ಹಾಕಿದ್ರ ಚಾಟ್ ಬಾಕ್ಸ್ ಅಲ್ಲಿ ಅಟೆಂಡೆನ್ಸ್ ಲಿಂಕ್? ಜ್ಯೋತಿ ಮಾತಾಜಿ. ಸರಿ, ನಿನ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 40ನೇ ಶ್ಲೋಕ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇವಾಗ ಹೇಳ್ತೀನಿ ನೋಡಿ. ನೇಹಾಭಿಕ್ರಮನಾಶೋಸ್ತಿ, ಇಲ್ಲಿ 5 ಪದಗಳಿದೆ. ನ ಇಹ ಅಭಿಕ್ರಮ ನಾಶಃ ಅಸ್ತಿ ಅಂತ 4 ಪದ ಬರುತ್ತೆ. ಹಾಗಾಗಿ ಎಲ್ಲ ಕೂಡಿದಾಗ ನೇಹಾಭಿಕ್ರಮ ನಾಶೋಸ್ತಿ. ನೀವು ಕೂಡಿ ಹೇಳಿಕೆ ಬರುತ್ತೆ, ಸೊ ತೊಂದರೆ ಆಗೋದಿಲ್ಲ, ಕೂಡಿ ಹೇಳಿ. ನೆಕ್ಸ್ಟ್ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪ ಮಪ್ಯಸ್ಯ. ಎಲ್ಲ ಯ ಒತ್ತಿದೆ ನೋಡಿ, ಮತ್ತೆ ಇಲ್ಲಕ್ಕೆ ಪ ಒತ್ತಿದೆ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ತಕ್ಕೆ ವ್ಯಂಜನ ಇದೆ, ಹಾಗಾಗಿ ನೀವು ಅರ್ಧ ಅದನ್ನ ಉಚ್ಚಾರಣೆ ಮಾಡ್ಬೇಕು. ಇದರ ಒಂದು ಅನುವಾದ, ನೇಹಾಭಿಕ್ರಮ ನಾಶೋಸ್ತಿ ಅಂದ್ರೆ ನ ಇಹ ಅಭಿಕ್ರಮ ನಾಶ ಅಸ್ತಿ. ಸೊ ಈ ಒಂದು ಯೋಗದಲ್ಲಿ ಯಾವುದೇ ನೀ ಪ್ರಯತ್ನ ಮಾಡಿದ್ರು ಇದರಲ್ಲಿ ನಷ್ಟ ಇಲ್ಲ ಅಂತ ಒಂದೇ ಲೈನ್ ಹೇಳ್ತಾ ಇದ್ದಾನೆ. ಪ್ರತ್ಯವಾಯೋನ ವಿದ್ಯತೆ. ಪ್ರತ್ಯವಾಯೋ ಅಂತಂದ್ರೆ ಕುಗ್ಗುವಿಕೆ. ಸೊ ನೀ ಈ ಪ್ರಯತ್ನದಲ್ಲಿ ಕುಗ್ಗುವಿಕೆಯೂ ಕೂಡ ಇಲ್ಲ. ಆಮೇಲೆ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ. ಸೊ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ಅಂದ್ರೆ ನೀ ಈ ಒಂದು ಯೋಗದ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿ. ತ್ರಾಯತೆ ಮಹತೋ ಭಯಾತ್.
ಸೊ ನಿನ್ನನ್ನ ಮಹಾಭಯದಿಂದ ಕಾಪಾಡುತ್ತೆ ಅಂತ ಹೇಳ್ತಾ ಇರುವಂತದ್ದು. ಸೊ ಈ ಒಂದು ಪರಿಶ್ರಮದಲ್ಲಿ ನಷ್ಟ ಆಗ್ಲಿ ಕುಗ್ಗೋದಾಗ್ಲಿ ಇಲ್ಲ. ನೀ ಸಾಧಿಸುವಂತಹ ಈ ಮಾರ್ಗದಲ್ಲಿ ಸ್ವಲ್ಪ ಪ್ರಗತಿಯು ನಿನ್ನನ್ನ ಮಹಾಭಯದಿಂದ ಕಾಪಾಡುತ್ತೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ನೇಹಾ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಧನ್ಯವಾದಗಳು ಮಾತಾ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಶ್ರುತಿ ಕೃಷ್ಣ ಮಾತಾಜಿ. ನೇಹಾ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 40. ನೇಹಾ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮ ಅಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಮೊದಲನೇ ತಪ್ಪೋದ್ದೆ ಮಾತಾಜಿ. ನೇಹಾಭಿಕ್ರಮನಾಶೋಸ್ತಿ ನಾಶೋಸ್ತಿ ಅಲ್ಲೊಂದ್ ಸ್ವಲ್ಪ ತಪ್ಪೋದ್ದೆ, ಅದಕ್ಕೆ ಹೇಳಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ವನಜಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೇಹಾ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ನೇಹಾ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ ಹೇಳಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೇಹಾ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಯ್ತು ಎಲ್ರು? ಆಯ್ತು ಮಾತಾಜಿ. ಸರಿ, ಯಾರಿಗಾದ್ರೂ ತರಗತಿಯಲ್ಲಿ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಲೈವ್ ಅನ್ನ ಮಾಡ್ತೇನೆ. ಕೂಡ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಯಾರಿಗಾದ್ರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್.